ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಚಿಕ್ಕ ಭಜನನ ಕಲ್ತ್ಕೊಳ್ಳೋಣಂತೆ. ಇದು ಜೀವ ಜಾಗೋ ಜೀವ ಜಾಗೋ, ಇದು ಶ್ರೀಲ ಭಕ್ತಿ ವಿನೋದ ಠಾಕೂರ್ ಅವರು ಹೇಳಿರೋದು. ಸೊ ನಾವೆಲ್ಲಾನು ಸಹ ಎಷ್ಟು ಕೋಟ್ಯಾಂತರ ವರ್ಷಗಳಿಂದ ನಾವು ಮಾಯೆಯ ಮಡಿಲಲ್ಲಿ ನಾವು ಮಲ್ಕೊಂಡಿದೀವಲ್ವಾ. ಸೊ ಇದನ್ನೆಲ್ಲ ನಮ್ಮನ್ನ ಎದ್ದೊಳಿಸ್ಲಿಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಹರಿನಾಮ ಅನ್ನೋ ಒಂದು ಔಷಧಿಯನ್ನ ತಗೊಂಡು ಬಂದಿದ್ದಾರೆ. ಸೊ ಅದರ ಕುರಿತಾಗಿರುವಂತಹ ಭಜನ್ ಇದು. ಸೊ ನಾನು ಒಂದು ಲೈನ್ ಹೇಳ್ತೀನಿ, ಅದಾದ್ಮೇಲೆ ನೀವು ಅದನ್ನ ರಿಪೀಟ್ ಮಾಡಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ. ಹರೇ ಕೃಷ್ಣ. जीव जागो जीव जागो. हरे कृष्ण. रिपीट माड़ी. जीव जागो जीव जागो. गौरा चांद बोले गौरा चांद चांद बोले होटा निद्र जाओ माया. पिशाचीर कोले पिशाचीर कोले बाजी बो बोलिया ऐसे. ಪಾತಿ ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳಿಸ್ತಿದೆ ಮಾತಾಜಿ. ಬಾಜಿ ಬೋ ಬೋಲಿಯಾ ಏಸೆ. ವರ್ಡಿಂಗ್ ಇದಕ್ಕೆ ಹಾಕಿದ್ರೆ ಮಾತಾಜಿ, ವರ್ಡಿಂಗ್ ಸ್ಕ್ರೀನ್ ಮೇಲೆ ಹಾಕಿದ್ರೆ ಗೊತ್ತಾಗ್ತಾ ಇಲ್ಲ. ಸ್ಕ್ರೀನ್ ಮೇಲೆ ಹಾಕಿದ್ರೆ ನಮ್ಗೆ ಬೆಸ್ಟ್ ಆಗುತ್ತೆ ಫಾಲೋ ಅಪ್ ಮಾಡಕ್ಕೆ. ನಾನು ಕನ್ನಡದಲ್ಲಿ ಅದು ಇಲ್ಲ ನನ್ನ ಹತ್ರ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹಾಕ್ತೀನಿ. ಸೊ ಈಗ ಇದನ್ನ ರಿಪೀಟ್ ಮಾಡೋಣ ಅಂತ ಇನ್ನೊಮ್ಮೆ. ಓಕೆ, ಜೀವ ಜಾಗೋ ಅದನ್ನೇ. ಸೊ ಜೀವ ಜಾಗೋ ಜೀವ ಜಾಗೋ ಜೀವ ಜಾಗೋ. गौरा चांद बोले गौरा चांद बोले होटा निद्र जाओ माया. होटा निद्र जाओ माया. पिशाचीर कोले पिशाचीर कोले जीव जागो जीव जागो. जीव जागो. गौरा चांद बोले गौरा ಇಂಗ್ಲಿಷ್ ಶೇರ್ ಮಾಡ್ತೀನಿ, ಗೊತ್ತಾಗತ್ತೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಜಸ್ಟ್ ಮುಗಿಸ್ಬಿಡೋಣಂತೆ ಇದನ್ನ. ಚಿಕ್ಕದಿದೆ. ಬಾಜಿ ಬೋ ಬೋಲಿಯಾ ಏಸೆ. ಬಾಜಿ ಬೋ ಬೋಲಿಯಾ ಏಸೆ. ಸಂಸಾರ बोलिया ಸಂಸಾರ ಭಿತಾರೆ भूलिया रोहिले तुमी. भूलिया रोहिले तुमी. अविद्यार भारे अविद्यार भारे जीव जागो जीव जागो. जीव जागो. गौरा चांद बोले
गौरा चांद गौरा बोले, चांद बोले, তোমারে লইতে আমি तुम्हारे लोहिते तुम्हारे आमी, लोहिते आमी, হইনু অবতারা वैनो वीनो अवतारा, अवतारा, আমি বিনা বন্ধু আরা आमी आमी बिना बिना बंधुआरा, बंधुआरा, কে আছে তোমারা के के आछे आछे तुम्हारा, तुम्हारा, জীব জাগো জীব জাগো जीव जीव जागो, जागो, जीव जीव जागो, जागो, গৌরা চাঁদ বলে गौरा चांद चांद बोले, बोले, এনেছি ঔষধি মায়া এনেছি औषधि औषधि माया, माया, নাসি ভারো লাগি नसीबारो लागी, लागी, হরি নাম মহামন্ত্র हरि हरि नाम नाम महामंत्र, महामंत्र, লাও তুমি মাগি लाहो आओ तुम तुम्ही मागी, मागी, এনেছি ঔষধি মায়া এনেছি औषधि औषधि माया, माया, নাসি ভারো লাগি नसीबारो लागी, लागी, হরি নাম মহামন্ত্র हरि नाम नाम महामंत्र, महामंत्र, লাও তুমি মাগি लाहो आओ तुम्ही मागी, मागी, বাকাতি বিনোদা প্রভু भक्ति भक्ति विनोद विनोदा प्रभु, प्रभु, চরণে পরিয়া चरणे चरणे परिया, परिया, সেই হরি নাম মন্ত্র से हरि नाम मंत्र, मंत्र, লইল মাগিয়া लोइलो लो मागिया, मागिया, জীব জাগো জীব জাগো जीव जागो, जीव जागो, जागो, গৌরা চাঁদ बोले गौरा चांद चांद बोले, কোটা নিদ্রা যাও মায়া कोटा निद्र जागो माया, পিশাচির কোলে पिशाची रखोले, बोले, হরে কৃষ্ণ হরে কৃষ্ণ हरे कृष्ण कृष्णा हरे कृष्ण কৃষ্ণ কৃষ্ণ হরে হরে कृष्ण कृष्ण हरे हरे, হরে রাম হরে রাম हरे राम हरे राम, রাম রাম হরে হরে हरे राम हरे हरे, हरे, হরে কৃষ্ণ হরে কৃষ্ণ 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 হরে হরে हरे कृष्ण कृष्ण हरे हरे, হরে রাম 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 হরে হরে हरे राम हरे राम, राम राम हरे हरे, হরে কৃষ্ণ 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 হরে 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 রাম 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 হরে হরে हरे कृष्ण हरे हरे कृष्ण कृष्ण
कृष्ण कृष्ण कृष्ण हरे 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 राम राम हरे राम 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 हरे 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 ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದರ ಮೀನಿಂಗ್ ಅನ್ನ ಹೇಳ್ತೀನಿ ನಾನು. ಪ್ರಭು ಗೌರಾಂಗನು ಕರೆಯುತ್ತಿದ್ದಾನೆ, ಎಚ್ಚರಗೊಳ್ಳಿ, ನಿದ್ರಿಸುತ್ತಿರುವ ಆತ್ಮಗಳೇ ಎಚ್ಚರಗೊಳ್ಳಿ. ಮಾಯಾ ಪಿಶಾಚಿಯ ತೊಡೆಯ ಮೇಲೆ ಬಹಳ ಕಾಲದಿಂದಲೂ ಮಲಗಿ ಬಿಟ್ಟಿದ್ದೀರಿ. ನನ್ನ ಪ್ರಭುವೇ, ನಾನು ಖಂಡಿತವಾಗಿಯೂ ನಿನ್ನನ್ನು ಪೂಜಿಸುತ್ತೇನೆ ಎಂದು ಹೇಳಿಕೊಂಡು ನೀವು ಈ ಜಗತ್ತಿಗೆ ಬಂದಿರಿ. ಆದರೆ ಹಾಗೆ ಮಾತು ಕೊಟ್ಟಿದ್ದನ್ನ ಮರೆತು ಅಪಾರ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದೀರಿ. ನಿಮ್ಮನ್ನು ಕಾಪಾಡುವುದಕ್ಕಾಗಿಯೇ ನಾನು ಅವತರಿಸಿದ್ದೇನೆ. ನಾನಲ್ಲದೆ ನಿಮಗೆ ಬೇರೆ ಬಂಧುಗಳು ಯಾರಿದ್ದಾರೆ? ಮಾಯೆಯ ಭ್ರಮೆಯನ್ನು ಹೋಗಲಾಡಿಸುವ ಔಷಧಿಯನ್ನು ನಾನು ತಂದಿದ್ದೇನೆ. ಈ ಹರಿನಾಮ ಮಹಾಮಂತ್ರವನ್ನ ಕೇಳಿ ತೆಗೆದುಕೊಳ್ಳಿ. ಠಾಕೂರ ಭಕ್ತಿ ವಿನೋದರು ಪ್ರಭು ಗೌರಾಂಗರ ಚರಣ ಕಮಲಗಳ ಮೇಲೆ ಬಿದ್ದರು. ಮಹಾಮಂತ್ರಕ್ಕಾಗಿ ಬೇಡಿದ ನಂತರ ಅದನ್ನು ಪಡೆದರು. ಹರೇ ಕೃಷ್ಣ. ಶ್ರೀ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಅದೇ ಇದೇ ಲಿಂಕ್ ಅಲ್ಲಿ ಇನ್ನೂ ಒಂದ್ ಕ್ಲಾಸ್ ಇದೆಯಂತ ಈಗ, ಅದಕ್ಕೆ ಫೋನ್ ಮಾಡಿದ್ರು ಮಾತಾಜಿ ನನಗೆ. ಯಾಕೆ ಈ ತರ ಆಯ್ತು ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ಏನು ಆಗ್ತಾ ಇರ್ಲಿಲ್ಲ ಅಲ್ಲ. ಇದು ಶಶಿಕುಮಾರ್ ಪ್ರಭುಜಿ ತಗೊಂಡಾಗ ಇದೇ ಲಿಂಕ್ ಅಲ್ಲಿ 5 o'clock ತನಕ ತಗೋತಾ ಇದ್ರಲ್ಲ ಪ್ರಭುಜಿ, 4 to 5. ಹೌದು ಮಾತಾಜಿ. ಲಾಸ್ಟ್ ಮಂತ್ ಯಾವ್ದು ಇರ್ಲಿಲ್ಲ ಮಾತಾಜಿ, ಆದ್ರೆ ಆಯ್ತು ಲೈಕ್ Okay. 10-15 ಮಿನಿಟ್ಸ್ ನಮ್ಗೆ ವೇಟ್ ಮಾಡ್ಬೇಕಾಯ್ತು. ಆದ್ರೆ ಮತ್ತೆ ಕಂಟಿನ್ಯೂ ಮಾಡಿದ್ರು ಲೈಕ್ 4:30 to 5 ಎಂತ ಪ್ರಾಬ್ಲಮ್ ಆಗ್ಲಿಲ್ಲ. Okay. 5:15 ಅದೇ ನೋಡೋಣಂತೆ. 5:20 ಅಕಸ್ಮಾತ್ ಇದು ತಕೊಂಡಿದ್ರು ಲಿಂಕ್. ಕಿಡ್ಸ್ ಕ್ಲಾಸ್ ಬೇರೆ ಇರೋದೀಗ. ಕಿಡ್ಸ್ ಬರದೇ ಕಷ್ಟ ಅವ್ರು ಆಕ್ಚುಲಿ. ಇವಾಗ ಎಲ್ಲರೂ ಬಂದು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಮಾತಾಜಿ, ಜಾಯಿನ್ ಆಗಿದ್ರು. ನೋಡಂತೆ ಮಾತಾಜಿ, ಅವ್ರಿಗೆ ಏನಾದ್ರು ಲಿಂಕ್ ಬೇರೆದ್ದು ನೋಡ್ಲಿಕ್ಕೆ ಹೇಳಿದೀನಿ. ಅಕಸ್ಮಾತ್ ಸಿಗ್ಲೇ ಇಲ್ಲ ಅಂದ್ರೆ ನಾನು ಒಂದ್ 10 ನಿಮಿಷ ಮಾಡ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಇನ್ನೊಂದ್ ದಿವಸ ನೆಕ್ಸ್ಟ್ ಭಾನುವಾರ ಜಾಯಿನ್ ಆಗೋಣಂತೆ. ಒಂದ್ ಸ್ವಲ್ಪ ಸರಿಯಾಗಿ ಇದು ಲಿಂಕ್ ಎಲ್ಲ ನೋಡ್ಕೊಂಡು ಜಾಯಿನ್ ಆಗೋಣಂತೆ. ಹರೇ ಕೃಷ್ಣ. ನಾನು ಸ್ಟಾರ್ಟ್ ಮಾಡಿರ್ತೀನಿ ಈಗ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ರಾಮನಿಸ್ಸಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ
ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ನಮೋ ಓಂ ವಿಷ್ಣುಪದಾಯ कृष्णपृष्ठाय भूतले श्रीमते भक्ति वेदांत स्वामिन् इति नामिने नामस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा हरे कृष्णा कृष्ण कृष्णा हरे 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 रामा राम राम हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण ಒಂದೇ ಒಂದು ನಿಮಿಷ ನಾನು ಮಾತಾಜಿ ಕೇಳ್ಕೊಂಡು ನಾನು ಸ್ಟಾರ್ಟ್ ಹರೇ ಕೃಷ್ಣ. ನಾವು ಭಕ್ತಿ ಸದಾಚಾರದಲ್ಲಿ ನಾವು ಇಲ್ಲಿ ತನಕ ದಶಾವತಾರದ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಮತ್ತೆ ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬರುವಂತಹ ಪ್ರಮುಖ ಆಚಾರ್ಯರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಸೊ ನಾವು ಇಲ್ಲಿ ತನಕ ಯಾರೆಲ್ಲರ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಮೆಲುಕು ಹಾಕಿ ಇವತ್ತಿನ ತರಗತಿಗೆ ಹೋಗಂತೆ. ಸೊ ಇವಾಗ ಯಾರು ದೀಕ್ಷೆ ತಗೋಬೇಕು ಅಂತ ನೀವು ಅಂದ್ರೆ ತಯಾರಿನ ನಡೆಸಿದಿರೋ ಅವ್ರು ಹೇಳಿದ್ರೆ ಒಳ್ಳೇದು ಆಕ್ಚುಲಿ. ಯಾಕಂದ್ರೆ ಇವ್ರ ಬಗ್ಗೆ ಎಲ್ಲ ನಿಮ್ಗೆ ಕೇಳ್ತಾರೆ. ಸೊ ನಿಮ್ಗೂ ಸಹ ಹೇಳೋದು ರೂಢಿ ಆಗುತ್ತೆ ಆಕ್ಚುಲಿ. ಸೊ ಯಾರಾದ್ರೂ ಹೇಳ್ತೀರಾ ಯಾರು ದೀಕ್ಷೆ ತಗೋಬೇಕಂತ ತಯಾರಿಯನ್ನ ತಪ್ಪಾದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ದೀಕ್ಷೆ ಯಾರು ತಗೋಬೇಕಂತ ಟ್ರೈ ಮಾಡ್ತಿದ್ರು ಅವರು ಹೇಳಿದ್ರೆ ಒಳ್ಳೇದಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಇದು ನಮ್ಗೆ ಗೊತ್ತಿರೋ ಹಾಗೆ ಷಡ್ಗೋಸ್ವಾಮಿಗಳಲ್ವಾ. ಮತ್ತೆ ಈ ಷಡ್ಗೋಸ್ವಾಮಿಗಳನ್ನು ಅಷ್ಟೇ ನಾವು ಅಂದ್ರೆ ಆರ್ಡರ್ ಕರೆಕ್ಟ್ ಆಗಿನೇ ಹೇಳಿ ಸನಾತನ ಗೋಸ್ವಾಮಿ ಅವರ ಹೆಸರನ್ನ ಹೇಳ್ಬೇಕಾಗತ್ತೆ, ಆಮೇಲೆ ರೂಪ ಗೋಸ್ವಾಮಿ ಅವರ ಹೆಸರನ್ನ ಹೇಳ್ಬೇಕಾಗತ್ತೆ, ರಘುನಾಥ ದಾಸ ಗೋಸ್ವಾಮಿ ಅವರ ಹೆಸರನ್ನ ಹೇಳ್ಬೇಕು, ಆಮೇಲೆ ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಕೊನೆಯಲ್ಲಿ ಜೀವ ಗೋಸ್ವಾಮಿ. ಇದೇ ಆರ್ಡರ್ಲಿ ನಾವು ಹೇಳ್ಬೇಕಾಗತ್ತೆ. ಸೊ ಮೊದಲು ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಮತ್ತೆ ಜೀವ ಗೋಸ್ವಾಮಿ. ಸೊ ಅದಾದ್ಮೇಲೆ ಆಚಾರ್ಯ ತ್ರಯರು ಯಾರ್ಯಾರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನರೋತ್ತಮ ದಾಸ ಠಾಕೂರ್ ಅವರು, ಶ್ರೀನಿವಾಸ ಆಚಾರ್ಯರು, ಮತ್ತೆ ಇನ್ನೊಬ್ರು ಯಾರು?
ಶ್ಯಾಮಾನಂದ ಪಂಡಿತ ಅವರು ಅಲ್ವಾ. ಸೊ ಅದಾದ್ಮೇಲೆ ಇವರು ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು, ಜಗನ್ನಾಥ್ ದಾಸ್ ಬಾಬಾಜಿ ಅವರು, ಭಕ್ತಿ ವಿನೋದ ಠಾಕೂರ್ ಅವರು, ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಮುಂದೆ ಇವ್ರು ಯಾರು? ಹರೇ ಕೃಷ್ಣ. ಯಾರಾದ್ರೂ ಹೇಳಿ, ಪರವಾಗಿಲ್ಲ. ಹರೇ ಕೃಷ್ಣ ಹೇಳಿ. ಮಾಧವೇಂದ್ರ ಪುರಿ ಅವರು. ಮತ್ತೆ ಪಂಚತತ್ವದಲ್ಲಿ ಇವರೆಲ್ಲ ಯಾರು? ಪಂಚತತ್ವದಲ್ಲಿ ಇರೋರು ಅದ್ವೈತ, ಮಧ್ಯದಲ್ಲಿರೋರು ಅದ್ವೈತ ಚೈತನ್ಯ ಆಚಾರ್ಯರು, ಅದ್ವೈತನ್ಯ, ಮಧ್ಯದಲ್ಲಿರೋರು ಚೈತನ್ಯ ನಿತ್ಯಾನಂದ, ಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತ ಪ್ರಭು, ನಿತ್ಯಾನಂದ ಪ್ರಭು, ಚೈತನ್ಯ ಪ್ರಭು, ಶ್ರೀವಾಸಾದಿ ಗದಾಧರ್ ಪಂಡಿತ. ಗದಾಧರ ಪಂಡಿತ ಅವರು, ಮತ್ತೆ ಶ್ರೀವಾಸ್ ಠಾಕೂರ್ ಅವರು. ಮತ್ತೆ ಇವರು ನಾಮಾಚಾರ್ಯ ಹರಿದಾಸ್ ಹರಿದಾಸ್ ಠಾಕೂರ್ ಅವರು. ಇವರು ಜಯದೇವ ಗೋಸ್ವಾಮಿ ಅವರು, ಗೀತಾ ಗೋವಿಂದ ಅವರು ಬರೆದಿರುವಂತಹ ಜಯದೇವ ಗೋಸ್ವಾಮಿ ಅವರು. ಇವರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಇವರು ನಮ್ಮ ಗುರು ಗುರು ಮಹಾರಾಜ ಮಹಾರಾಜ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು. ಜಯಾನಂದ ಠಾಕೂರ್ ಅವರು. ನಾವು ಇಷ್ಟು ಜನರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಸೊ ಈಗ ನಾವು ಶ್ರೀಲ ಪ್ರಭುಪಾದ ಅವರ ಲೀಲಾಮೃತದಿಂದ ನಾವು ತಿಳ್ಕೊತಾ ಇದ್ದೀವಿ. ಸೊ ಇದನ್ನ ಬರ್ದಿರೋರು ಯಾರು? ಲೀಲಾಮೃತವನ್ನ, ಶ್ರೀಲ ಪ್ರಭುಪಾದ ಅವರ ಲೀಲಾಮೃತವನ್ನ ಸತ್ಸ್ವರೂಪ ದಾಸ ಗೋಸ್ವಾಮಿ ಅವರು ಬರ್ದಿರೋದು. ಸೊ ಪ್ರಭುಪಾದ ಅವರ ಶಿಷ್ಯರವರು. ಸೊ ಇವಾಗ ನಾವು ಇದ್ರಲ್ಲಿ ಇಲ್ಲಿ ತನಕ ನಾವು 19 ಅಧ್ಯಾಯಗಳನ್ನ ನಾವು ತಿಳ್ಕೊಂಡಿದೀವಿ. 20ನೇ ಅಧ್ಯಾಯನ ಪ್ರಭುಗಳು ಮಾಡಿದ್ದಾರೆ ಇದನ್ನ. ಸೊ ಇವತ್ತಿನ ದಿವಸ ನಾನು ಶಾಶ್ವತವಾಗಿ ಉನ್ನತ ಸ್ಥಾನದಲ್ಲಿ ಇದನ್ನ ನಾನು ಜಸ್ಟ್ ರಿವೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಸೊ ಇವಾಗ ನಾವ್ ಇಲ್ಲಿ ತನಕ ಬಾಲ್ಯ ಅಂದ್ರೆ ಶ್ರೀಲ ಪ್ರಭುಪಾದ ಅವರ ಬಾಲ್ಯವನ್ನ ನಾವು ತಿಳ್ಕೊಂಡಿದೀವಿ. ಕಾಲೇಜು, ಮದುವೆ ಮತ್ತು ಗಾಂಧಿ ಚಳುವಳಿ ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದೀವಿ. ಸೊ ಅದನ್ನ ಜಸ್ಟ್ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಅಂತ ನಾನು ಸ್ಲೈಡ್ಸ್ ಅನ್ನ ಹಾಕಿದ್ದೀನಿ. ಸೊ ಇಲ್ಲಿ ನಾವು ಬಾಲ್ಯದಲ್ಲಿ ಪ್ರಭುಪಾದರು ಎಲ್ಲಿ ಜನ್ಮವನ್ನ ಪಡೆದ್ರು ಮತ್ತೆ ಯಾವ ಇಸ್ವಿ ಅಂತ ಹೇಳ್ಬಿಟ್ಟು ನಾವು ಜ್ಞಾಪಿಸ್ಕೋಬಹುದಾ? September 1, 1896. ಸೆಪ್ಟೆಂಬರ್ 1, 1896. 96. ಮತ್ತೆ ಅವರು ಯಾವ ಊರಿನಲ್ಲಿ ಅವರು ಜನ್ಮ ಆಯ್ತು? ಊರು ಯಾವುದು? ಕಲ್ಕತ್ತಾದಲ್ಲಿ ತೊಲಿ ಗಂಗಾದಲ್ಲಿ ಅವ್ರದ್ದು ಜನ್ಮ ಆಯ್ತು ಅಲ್ವಾ? ಅವ್ರ ತಂದೆ ಹೆಸರೇನು? ಗೌರ್ಮೋಹನ್ ಡೇ. ಮತ್ತೆ ತಾಯಿ ಹೆಸರು ಶ್ರೀಮತಿ ರಜನಿ. ರಜನಿ ಅವರು. ಓಕೆ. ಮತ್ತೆ ಅವರು ವೈಷ್ಣವ ಸದಾಚಾರವನ್ನ ಪಾಲಿಸ್ತಾ ಇದ್ರು. ಅವ್ರು ಎಲ್ಲಿ ಓದಿದ್ದು ಪ್ರಭುಪಾದ್ರು? ಅವರು ಅವರ ಡಿಗ್ರಿಯನ್ನ ಎಲ್ಲಿ ಪಡ್ಕೊಂಡಿದ್ದು? ಚರ್ಚ್ ಕಾಲೇಜ್ ಅಲ್ಲಿ ಅವರು BA ಪದವಿಯನ್ನ ಅವರು ಮಾಡಿದ್ರು. ಆದ್ರೆ ಅದನ್ನ ಸ್ವೀಕರಿಸಿದ್ರ? ಅವರು BA ಪದವಿಯನ್ನು ಸ್ವೀಕರಿಸಿದ್ರ? ಇಲ್ಲ, ಗಾಂಧೀಜಿಯವರ ಮಹಾತ್ಮ ಗಾಂಧಿ ಚಳುವಳಿಗೋಸ್ಕರ ಅವರು ಇದನ್ನ accept ಮಾಡಲಿಲ್ಲ. BA ಪದವಿಯನ್ನ ಅವರು ಅದನ್ನ ಸ್ವೀಕರಿಸಲಿಲ್ಲ, ಅದನ್ನ ತಿರಸ್ಕರಿಸ್ತಾರೆ ಅವರು. ಮತ್ತೆ ಅವ್ರಿಗೆ ಮದುವೆ ಕೂಡ ಆಗತ್ತೆ. ಅವರ ಹೆಂಡತಿ ಹೆಸರೇನು? ರಾಧಾರಾಣಿ, ಶ್ರೀಮತಿ ರಾಧಾರಾಣಿ. ಅವ್ರಿವಾಗ ಓದಿರೋದು ಡಿಗ್ರಿಯನ್ನ ಅವರು ಸ್ವೀಕರಿಸಲಿಲ್ಲ. ಈಗ ಮತ್ತೆ ಅವ್ರ ಜೀವನ ನಿರ್ವಹಣೆಗೆ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ಅವ್ರ ತಂದೆ ಏನ್ ಮಾಡ್ತಾರೆ, ಅವ್ರನ್ನ ಅವರ ಸ್ನೇಹಿತರ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಅವರು ಒಂದು ಮ್ಯಾನೇಜರ್ ಹುದ್ದೆಯನ್ನು ಅವ್ರಿಗೆ ಕೊಡಿಸ್ತಾರೆ ಅಲ್ವಾ? ಸೊ ಅದಾದ್ಮೇಲೆ ಅವರು ಅದೇ ತರ ಅವರು ಅವರ ವ್ಯವಹಾರದಲ್ಲಿ ಅವ್ರನ್ನ ತಮ್ಮ ತೊಡಗಿಸ್ಕೊಂಡಿದ್ರು. ಒಂದ್ ದಿವಸ ಅವರ ಫ್ರೆಂಡ್, ಯಾರವರು? ಭಕ್ತಿ ಸಿದ್ಧಾಂತ ಸರಸ್ವತಿ. ಅವ್ರ ಫ್ರೆಂಡ್ ಕರ್ಕೊಂಡು ಹೋಗ್ತಾರಲ್ಲ, ಆ ಕಲ್ಕತ್ತಾದಲ್ಲಿ ಉಲ್ಟಾದಂಗ್ ರೋಡ್ ಅಲ್ಲಿ ಒಂದು ಗೌಡಿಯ ಮಠ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರಲ್ವಾ? ಅವ್ರ ಫ್ರೆಂಡ್ ಯಾರು? ನರೇನ್ ಅಲ್ವಾ? ಇಲ್ಲ, ನರೇಂದ್ರ ಅಲ್ವಾ? ನರೇನ್ ಮಲ್ಲಿಕ್ ಅವನು ಕರ್ಕೊಂಡು ಹೋಗ್ತಾನೆ. ನರೇನ್ ಮಲ್ಲಿಕ್ ಕರ್ಕೊಂಡು ಹೋಗಿ, ನಾನು ಇನ್ನು ಒಬ್ರಿಗೆ ಸಾಧುಗೆ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಭೇಟಿ ಮಾಡಿಸ್ತಾರೆ. ಸೊ ಯಾವ ಸಾಧುವನ್ನ ಭೇಟಿ ಆಗ್ತಾರೆ ಅವರು ಪ್ರಭುಪಾದರು? ಸರಸ್ವತಿ ಠಾಕೂರ್. ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಅವರು ಭೇಟಿ ಆಗ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಭೇಟಿ ಆದ್ಮೇಲೆ ಅವ್ರು ಏನ್ ಹೇಳ್ತಾರೆ? ಮೊದಲನೇ ಭೇಟಿಯಲ್ಲೇನೆ ಏನ್ ಹೇಳ್ತಾರೆ? ಕೃಷ್ಣ ಪ್ರಚಾರ ಮಾಡ್ಬೇಕು, ಪಾಶ್ಚಾತ್ಯದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ. ಅವರ ಇಂಗ್ಲಿಷ್ ಒಳ್ಳೆ ಇರುತ್ತೆ, ಹಾಗಾಗಿ ಅವರಿಗೆ
ಓಕೆ ಎಲ್ಲ ಸಂಸ್ಕೃತದ ಪುಸ್ತಕಗಳನ್ನ ತರ್ಜುಮೆ ಮಾಡೋದು ಹೇಳ್ತಾರೆ ಮಾತಾಜಿ. ಓಕೆ, ಒಂದೇ ಒಂದ್ ನಿಮಿಷ. ನಾನು ಇದು ಅವರು ಮಾತಾಜಿಗೆ ಒಂದ್ಸತಿ ಫೋನ್ ಮಾಡ್ಬಿಟ್ಟು ಕ್ಲಾಸ್ ಲಿಂಕ್ ಯಾವ್ದಾದ್ರು ಸಿಗ್ತಾ ಅಂತ ಕೇಳ್ಕೊಂಡು ನಾನು ಬರ್ತೀನಿ. ಸಾರಿ, ತುಂಬಾ ಡಿಸ್ಟರ್ಬೆನ್ಸ್. ಭಗವದ್ಗೀತೆ ಕೇಳ್ದ 18 ದಿವಸ 18 ದಿವಸ ಭಗವದ್ಗೀತೆ ಕೇಳ್ದ. ಯಾಕೆ ಹರೇ ಕೃಷ್ಣ. ಅಲ್ಲ, ಅವ್ರು 1922ನೇ ಇಸ್ವಿಯಲ್ಲಿ ಅವರ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರನ್ನ ಭೇಟಿ ಆಗ್ತಾರೆ. ಮೊದಲ ಭೇಟಿಯಲ್ಲಿ ಅವರಿಗೆ ಒಂದು ಆದೇಶವನ್ನ ನೀಡ್ತಾರೆ ಅಲ್ವಾ ಅವರ ಗುರುಗಳು. ಆ ಆದೇಶ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಕೃಷ್ಣ ಪ್ರಜ್ಞೆನ ನೀವ್ ಯಾಕೆ ನೀವು ಆಂಗ್ಲ ಭಾಷೆಯನ್ನ ನೀವು ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ಆಂಗ್ಲ ಭಾಷೆಯಲ್ಲಿ ನೀವು ಪ್ರಬುದ್ಧತೆಯನ್ನ ಪಡೆದಿದ್ದೀರಾ. ಯಾಕೆ ನೀವು ಆಂಗ್ಲ ಭಾಷೆಯಲ್ಲಿ ನೀವು ಶ್ರೀಮದ್ ಭಾಗವತ ಅಥವಾ ಏನು ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತಹ ಆ ಕೃಷ್ಣ ಪ್ರಜ್ಞೆ ನೀವು ಎಲ್ಲ ಕಡೆ ಯಾಕೆ ಪ್ರಚಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರ ಆದೇಶವನ್ನ ಕೊಡ್ತಾರೆ ಅಲ್ವಾ. ನೋಡಿ, 1922ನೇ ಇಸ್ವಿಯಲ್ಲಿ ಅವರು ಭೇಟಿ ಆಗ್ತಾರೆ. ಆದ್ರೆ ಅದಾದ್ಮೇಲೆ ಅವರು ಆದೇಶ ಸಿಕ್ಕಿದ್ರು ಸಹ ಅದನ್ನ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣನೆಗೆ ತಗೊಳೋದಿಲ್ಲ. ಅವರು ವ್ಯಾಪಾರದಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊತಾರೆ. ಅದಾದ್ಮೇಲೆ ನೋಡಿ, ಹತ್ತತ್ರ 10 ವರ್ಷ ಆಗುತ್ತೆ. 1932ರಲ್ಲಿ ಅವರು ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಹತ್ರ ಮೊದಲನೇ ದೀಕ್ಷೆ ಮತ್ತೆ 2ನೇ ದೀಕ್ಷೆನ ಒಂದೇ ಸತಿ ಅವರು ಪಡ್ಕೋತಾರೆ ಅಲ್ವಾ. ಅದು ಎಲ್ಲರಿಗೂ ಕೊಡೋದೇ ಇಲ್ಲ ಆತರ 2 ದೀಕ್ಷೆಗಳನ್ನ ಒಂದೇ ಸತಿ ಕೊಡೋದಿಲ್ಲ. ಮೊದಲನೇ ದೀಕ್ಷೆ ಆದ್ಮೇಲೆ ಅವರು 6 ತಿಂಗಳು ಅಥವಾ 1 ವರ್ಷ ತನಕ ಅವರು ಅದರಲ್ಲಿ ಅವರು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಅಷ್ಟೇ ಅವ್ರಿಗೆ 2ನೇ ದೀಕ್ಷೆ ಸಿಗುತ್ತೆ. ಆದ್ರೆ ಪ್ರಭುಪಾದ ಅವ್ರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಎರಡು ದೀಕ್ಷೆನೂ ಒಂದೇ ಬಾರಿ ಕೊಡ್ತಾರೆ ಅಲ್ವಾ. ನಾವ್ ಅದನ್ನ ತಿಳ್ಕೊಂಡ್ವಿ. ಅದಾದ್ಮೇಲೆ ಅವ್ರು ಇನ್ನೂ ಒಂದನ್ನ ಹೇಳ್ತಾರೆ ಅವರ ಶಿಷ್ಯರಿಗೆ. ಅಂದ್ರೆ ಪ್ರಭುಪಾದರ ಹೆಸರು ಅಭಯ ಚರಣ್ ಅಂತ ಆಗಿರುತ್ತಲ್ವಾ. ಅಭಯ ಚರಣ್ ಏನೇ ಬರೆದ್ರು ಸಹ ಅವ್ರು ಇವಾಗ ದೀಕ್ಷೆ ತಗೊಂಡ್ಮೇಲೆ ಅವ್ರ ಹೆಸರು ಅಭಯ ಚರಣಾರವಿಂದ ಅಂತ ಆಗುತ್ತೆ. ಅಭಯ ಏನೇ ಬರೆದ್ರು ಸಹ ನೀವ್ ಅದನ್ನ ಪ್ರಿಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರ ಶಿಷ್ಯರಿಗೆ ಹೇಳಿರ್ತಾರೆ. ಮತ್ತೆ ಅವರು ಅವ್ರಿಗೆ ಹೇಗೆ ಸೇವೆ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಗುರುಗಳನ್ನ ಕೇಳ್ತಾರೆ. ಯಾಕೆಂತಂದ್ರೆ ಎಲ್ಲರೂ ಸಹ ಗುರುಗಳ ಹತ್ರನೇ ಅವರು ಗೃಹಸ್ಥರಾಗಿರೋದಿಲ್ಲ. ಎಲ್ಲರನ್ನೂ ಸಹ ಅಲ್ಲಿ ಟೆಂಪಲ್ ಡಿವೋಟೀಸ್ ಅಂತ ನಾವ್ ಏನ್ ಹೇಳ್ತೀವಿ 24 ಗಂಟೆಗಳ ಕಾಲ ಗುರುಗಳ ಹತ್ರನೇ ಅವರು ಸೇವೆನ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅಭಯ ಅಥವಾ ಪ್ರಭುಪಾದರು ಗುರುಗಳನ್ನ ಕೇಳ್ತಾರೆ. ಅಂದ್ರೆ ನಾನ್ ನಿಮ್ಗೆ ಹೇಗೆ ಸೇವೆನ ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು. ಅವಾಗ್ಲೂ ಸಹ ಬೃಂದಾವನದಲ್ಲಿ ಭೇಟಿಯಾದಾಗ ಅವಾಗ್ಲೂ ಕೇಳ್ದಾಗ್ಲೂ ಸಹ ಅವ್ರು ಅದನ್ನೇ ಹೇಳ್ತಾರೆ. ಸೊ ನಿನಗೆ ಹಣ ಸಿಕ್ಕಿದಾಗ ನೀನು ಪ್ರಿಂಟ್ ಮಾಡು, ಪುಸ್ತಕಗಳನ್ನ ನೀನು ಪ್ರಿಂಟ್ ಮಾಡು, ಮತ್ತೆ ನೀನು ಈ ಕೃಷ್ಣ ಪ್ರಜ್ಞೆನ ಪಾಶ್ಚಿಮಾತ್ಯ ದೇಶದಲ್ಲಿ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ 2 ಆದೇಶಗಳನ್ನ ಅವ್ರಿಗೆ ಕೊಡ್ತಾರೆ. ಅದಾದ್ಮೇಲೆ ಪ್ರಭುಪಾದರು ಮುಂದೆ ಅವರು ಗೌರಮೋಹನ್ ಡೇ ಅಂದ್ರೆ ಅವ್ರ ತಂದೆ ತಾಯಿ ಇಬ್ಬರನ್ನು ಸಹ ಅವ್ರು ಕಳ್ಕೊತಾರೆ. ಅವ್ರು 34 ವರ್ಷ ವಯಸ್ಸಲ್ಲಿ ಇದ್ದಾಗ. ಅದಾದ್ಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಸಹ 1937ರಲ್ಲಿ ಅಂದ್ರೆ ಪ್ರಭುಪಾದರು 41 ವರ್ಷ ವಯಸ್ಸಿದ್ದಾಗ ಅವರು ಸಹ ಈ ಭೌತಿಕ ಪ್ರಪಂಚದಿಂದ ಕಣ್ಮರೆ ಆಗ್ತಾರೆ. ಸೊ ಇವಾಗ ಮತ್ತೆ ಅಧ್ಯಾಯ 5 ಅದು ಯುದ್ಧ ಅಂತ ಹೇಳ್ಬಿಟ್ಟು ಹೆಸರು. ಅಲ್ಲಿ ನೋಡ್ತೀವಿ
ಸೊ ಅಲ್ಲಿ ಎಲ್ಲಾ ಕಡೆನೂ ಸಹ ಯುದ್ಧದ ವಾತಾವರಣ ಇರುತ್ತೆ. ಇಲ್ಲಿ ಗೌಡಿಯ ಮಠದಲ್ಲೂ ಸಹ ಯುದ್ಧದ ವಾತಾವರಣ ಇರುತ್ತೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ತುಂಬಾ ಅವರು ಮನನೊಂದುತ್ತಾರೆ ಅಲ್ವಾ, ಯಾಕಂದ್ರೆ ಎಲ್ಲರನ್ನೂ ಸಹ ಇಲ್ಲಿ ಆಧ್ಯಾತ್ಮಿಕವಾಗಿ ಇರ್ಬೇಕಾಗತ್ತೆ. ಆದ್ರೆ ಅವರು ಅಲ್ಲಿ ಬಾಗ್ ಬಜಾರ್ ಅಲ್ಲಿ ಅವರು ಒಂದು ಮಠವನ್ನ ಸ್ಥಾಪನೆ ಮಾಡಿದಾಗ ಅವರ ಶಿಷ್ಯರೆಲ್ಲರೂ ಸಹ ನನಗೆ ಈ ರೂಮ್ ಇರ್ಲಿ, ನನಗೆ ಆ ರೂಮ್ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಒಬ್ರಿಗೊಬ್ರು ಅವರು ಮಾತಾಡ್ಕೊತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡವ್ರಿಗೆ ತುಂಬಾನೇ ನೋವಾಗತ್ತೆ. ಅದಾದ್ಮೇಲೆ ಇಲ್ಲಿ ಭಾರತದಲ್ಲೂ ಸಹ ಅಂದ್ರೆ ಯುದ್ಧದ ವಾತಾವರಣ ಇರುತ್ತೆ, ಮತ್ತೆ ಮೊದಲ ವಿಶ್ವ ಯುದ್ಧದ ವಾತಾವರಣ ಇರುತ್ತೆ. ಮತ್ತೆ ಮನೆಯಲ್ಲೂ ಸಹ ಪ್ರಭುಪಾದರಿಗೆ ಆಧ್ಯಾತ್ಮಿಕವಾಗಿ ಮುಂದುವರ್ಲಿಕ್ಕೆ ಯಾರನ್ನೂ ಸಹ ಸಹಾಯ ಮಾಡ್ತಿರೋದಿಲ್ಲ. ಹೋಗ್ಲಿ ಅವ್ರ ವ್ಯಾಪಾರನಾದ್ರೂ ಚೆನ್ನಾಗಿರುತ್ತಾ ಅಂತಂದ್ರೆ ಅವರು ಹಲವಾರು ಬಾರಿ ಅವ್ರ ವ್ಯಾಪಾರವನ್ನ ಅವ್ರು ಚೇಂಜ್ ಮಾಡ್ತಾರೆ ಅಲ್ವಾ. ಅವರು ಕಲ್ಕತ್ತಾದಲ್ಲಿ ಅವರು ವ್ಯಾಪಾರವನ್ನ ಅವರು ಮತ್ತೆ ಅಂದ್ರೆ ಅವರೇನೆ ಹೊಸದಾಗಿ ಮಾಡ್ಬೇಕು ಅಂತ ಅನ್ಸುತ್ತೆ. ಅವ್ರು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಬೇರೆಯವ್ರ ಕೆಳಗಡೆ, ಈಗ ಅವ್ರಿಗೆ ಅವ್ರದೇ ಒಂದು ಸ್ವಂತ ವ್ಯಾಪಾರ ಮಾಡ್ಬೇಕು ಅಂತ ಬಿಟ್ಟು ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಅದನ್ನು ಸಹ ಹಲವಾರು ಜಾಗಗಳಲ್ಲಿ ಅವರು ಬದಲಾಯಿಸ್ತಾರೆ. ಅಲಹಾಬಾದಲ್ಲಿ ಅದನ್ನ ಸ್ಥಾಪಿಸ್ತಾರೆ. ಮತ್ತೆ ಅವರು ಬಾಂಬೆಗೆ ಹೋಗ್ತಾರೆ, ಬಾಂಬೆಯಿಂದ ಕಲ್ಕತ್ತಾದಿಂದ ಲಕ್ನೋ, ಹೀಗೆ ಹಲವಾರು ಕಡೆ ಅವರು ತಮ್ಮ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನ ಅವರು ಬದಲಾಯಿಸ್ತಾ ಇರ್ತಾರೆ. ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿ ನಾವು ತಿಳ್ಕೊಬೇಕಾದ್ರು 1944ರಲ್ಲಿ ಅವರು ಕಲ್ಕತ್ತಾದಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ಅವರು ಮೊದಲ ಬಾರಿ ಅದನ್ನ ಅವರು ಹೊರಡಿಸ್ತಾರೆ 1944ರಲ್ಲಿ. ಅದಾದ್ಮೇಲೆ ಅಧ್ಯಾಯ 6ರಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ ಅಪರಿಚಿತ ಸ್ನೇಹಿತ. ಸೊ ಇಲ್ಲಿ ಅಭಯ್ ಚರಣ್ ಅವ್ರಿಗೆ ಏನಾದ್ರೂ ನಾನು ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಮುಂದುವರ್ಕೊಂಡು ಹೋಗೋ ತರ ಏನಾದ್ರೂ ಮಾಡ್ಬೇಕಾಗತ್ತೆ, ಎಲ್ಲ ಜನಗಳಿಗೂ ಸಹ ಇದು ತಲುಪಬೇಕು. ಅದಕ್ಕೋಸ್ಕರ ಇದು ಯಾರು ಒಂದು ಗೌರವ ಸ್ಥಾನದಲ್ಲಿ ಇರ್ತಾರೋ ಅವ್ರ ಮಾತನ್ನ ಜನಗಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಗಾಂಧೀಜಿಯವರು ಸ್ವತಂತ್ರಕ್ಕೋಸ್ಕರ ಓಡಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಗಾಂಧೀಜಿಯವರು ಏನಾದ್ರೂ ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಆಗ ಎಲ್ಲರೂ ಸಹ ಅವರನ್ನ ಅನುಸರಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಆಗುತ್ತೆ. ಅದಕ್ಕೋಸ್ಕರ ಅವರು ಗಾಂಧೀಜಿಗೆ ಪತ್ರವನ್ನು ಬರೀತಾರೆ. ಮತ್ತೆ ಗಾಂಧೀಜಿಯವರ ಸ್ಥಿತಿ ಯಾವ ತರ ಇರುತ್ತೆ ಅನ್ನೋದನ್ನು ಸಹ ಅಭಯ್ ಚರಣ್ ಅವರು ಚೆನ್ನಾಗಿ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಅವರ ಪ್ರಾಣಕ್ಕೂ ಸಹ ಅಪಾಯ ಇರುತ್ತೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆದ್ರೆ ಗಾಂಧೀಜಿಯವರಿಗೆ ಪತ್ರ ಬರೆದ್ರು ಸಹ ಏನು ಒಂದು ಸ್ಪಂದನೆ ಅವರಿಗೆ ಸಿಗೋದಿಲ್ಲ. ಸೊ ಕೊನೆಗೆ ಅವರು ಗಾಂಧೀಜಿಯವ್ರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗತ್ತೆ. ಅದಾದ್ಮೇಲೆ ಇಲ್ಲಿ ಅಭಯ್ ಚರಣ್ ಅವ್ರಿಗೆ ಏನಾಗುತ್ತೆ, ಅವರು ಗೀತೆಯನ್ನ ಅವರು ಟ್ರಾನ್ಸ್ಲೇಷನ್ ಮಾಡಿರ್ತಾರೆ. ಅವರು ಭಗವದ್ಗೀತಾ ಆಸ್ ಇಟ್ ಈಸ್, ಭಗವದ್ಗೀತಾ ಯಥಾರೂಪವನ್ನ ಅವ್ರು ಬರ್ದಿರ್ತಾರೆ. ಅದ್ ಯಾವ ತರ ಕಳ್ತನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಅಷ್ಟು ಕಷ್ಟಪಟ್ಟು ಬರ್ದಿರುವಂತಹ ಹಸ್ತಪ್ರತಿ ಕಳ್ತನ ಆಗೋಗ್ಬಿಡುತ್ತೆ. ಮತ್ತೆ ಲಕ್ನೋ ಕಾರ್ಖಾನೆನೂ ಸಹ ಅವರು ಕಳ್ಕೊತಾರೆ. ಅಂದ್ರೆ ತುಂಬಾ ಹೆಚ್ಚು ಹಣವನ್ನ ಅವರು ಅದರಲ್ಲಿ ವ್ಯಯಿಸಿರ್ತಾರೆ. ಅಂತಹ ಕಾರ್ಖಾನೆನೂ ಸಹ ಅವರು ಕಳ್ಕೊತಾರೆ. ಕೊನೆಗೆ ಅವ್ರು ಇವಾಗ ಗೌಡಿಯ ಪತ್ರಿಕೆಗೆ ಬರೀಲಿಕ್ಕೆ, ಗೌಡಿಯ ಮಠದ ಪತ್ರಿಕೆ ಇದು, ಗೌಡಿಯ ಪತ್ರಿಕೆಗೆ ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಕಲ್ಕತ್ತಾದಲ್ಲಿ 1944ನಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅಂತ ಹೇಳ್ಬಿಟ್ಟು ಅವ್ರದೇ ಒಂದು ಮ್ಯಾಗಝಿನ್ ಅನ್ನ ಅವರು ಶುರು ಮಾಡಿರ್ತಾರಲ್ಲ, ಅದನ್ನ ಮತ್ತೆ ಅವರು ಪುನರುಜ್ಜೀವನಗೊಳಿಸ್ತಾರೆ. ಅದಾದ್ಮೇಲೆ ಅಧ್ಯಾಯ 7ನಲ್ಲಿ ನಾವು ಝಾನ್ಸಿ ಭಕ್ತರ ಸಂಘ, ಇದ್ರಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ ಪ್ರಭುಪಾದ್ರವರು ಝಾನ್ಸಿಗೆ ಹೋಗ್ತಾರೆ. ಅಲ್ಲಿ ವಾತಾವರಣ ಅವ್ರಿಗೆ ಅನ್ಸುತ್ತೆ ಇಲ್ಲಿ ಎಲ್ಲರೂ ಸಹ ಅಂದ್ರೆ ಆಧ್ಯಾತ್ಮಿಕತೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸಂಘವನ್ನ ಅವರು ಸ್ಥಾಪಿಸ್ತಾರೆ. ಅಲ್ಲಿ ಆ ಸಂಘದ ಹೆಸರು ಅಂದ್ರೆ ಲೀಗ್ ಆಫ್ ಡಿವೋಟೀಸ್ ಅಂತ ಹೇಳ್ಬಿಟ್ಟು ಅದೊಂದು ತುಂಬಾ ಅದ್ದೂರಿಯಾಗಿ ಅದು ಆರಂಭ ಮಾಡ್ತಾರೆ. ಆದ್ರೆ ಅವರು ಅಲ್ಲಿ ಮತ್ತೆ ಆ ಸ್ಥಳವನ್ನ ಅವ್ರು ಏನು ಉಪಯೋಗಿಸ್ತಾ ಇರ್ತಾರೆ ಈ ಲೀಗ್ ಆಫ್ ಡಿವೋಟೀಸ್ ಕೆಲಸವನ್ನ ಮಾಡ್ಲಿಕ್ಕೆ, ಅದನ್ನ ಬೇರೆಯವರು ಅದನ್ನ ಏನು ಉಪಯೋಗಿಸೋ ತರ ಆಗೋಗುತ್ತೆ. ಪ್ರಭುಪಾದರಿಗೆ ತುಂಬಾ ಬೇಜಾರಾಗುತ್ತೆ. ಮತ್ತೆ ಅವರು ಆ ಝಾನ್ಸಿಯನ್ನ ಬಿಟ್ಬಿಟ್ಟು ಅವರು ಮಥುರಾಗೆ ಬರ್ತಾರೆ. ಅದಾದ್ಮೇಲೆ ಮಥುರೆಯಿಂದ ಅವರು ದೆಹಲಿಗೆ ಬರ್ತಾರೆ. ಸೊ ದೆಹಲಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಗೌಡಿಯ ಸಂಘದ ಸಜ್ಜನ ತೋಷಿನಲ್ಲಿ ಅವರು ಕೆಲಸಕ್ಕೆ ಸೇರ್ಕೋತಾರೆ. ಅಂದ್ರೆ ಎಡಿಟಿಂಗ್ ಮಾಡೋ ಕೆಲಸವನ್ನ ಅವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಾದ್ಮೇಲೆ ಅಲ್ಲೂ ಸಹ ತುಂಬಾನೇ ವಾತಾವರಣ ಅವ್ರಿಗೆ ಸರಿ ಹೋಗೋದಿಲ್ಲ. ಕೊನೆಗೆ ಅವ್ರು ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಅವರು ದೆಹಲಿಯಲ್ಲಿ ಏಕಾಂಗಿಯಾಗಿ ಅವರು ಇರ್ತಾರೆ. ಅವರು ಅವಾಗ ಏನ್ ಮಾಡ್ಬೇಕಾಗತ್ತೆ, ಅವರು ಮತ್ತೆ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ನಾನು ಪುನರುಜ್ಜೀವನಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೇನೆ ಹಣವನ್ನ ಎಲ್ಲರ ಹತ್ರ ಸಂಗ್ರಹಣೆ ಮಾಡ್ತಾರೆ. ಅವರೇನೆ ಅದಕ್ಕೆ ಬೇಕಾಗಿರುವಂತಹ ಬರವಣಿಗೆಯನ್ನ ಅವರೇ ಬರೀತಾರೆ ಖುದ್ದಾಗಿ. ಅದಾದ್ಮೇಲೆ ಅದನ್ನೇ ಅವ್ರು ಎತ್ಕೊಂಡೋಗಿ ಮುದ್ರಣ ಮಾಡ್ಲಿಕ್ಕೂ ಸಹ ಅವರೇ ಓಡಾಡ್ತಾರೆ. ಮುದ್ರಿಸ್ಕೊಂಡ್ ಬಂದ್ಮೇಲೆ ಅದನ್ನ ಹಂಚ್ಲಿಕ್ಕೂ ಸಹ ಆ ಬಿಸಿಲಲ್ಲಿ, ಆ ದೆಹಲಿಯ ಬಿಸಿಲಲ್ಲಿ ಅವರೇ ಏಕಾಂಗಿಯಾಗಿ ಓಡಾಡ್ತಾರೆ ಅಲ್ವಾ. ಆ ಸಮಯದಲ್ಲಿ ನಾವು ನೋಡಿದ್ವಿ ತುಂಬಾ ಹೆಚ್ಚು ಬಿಸಿಲಿರುತ್ತೆ. ಅವರು ಎಷ್ಟೊಂದ್ಸತಿ ಬವಳಿ ತಪ್ಪಿ ಬಿದ್ದಿದ್ದಾರೆ. ಅದಾದ್ಮೇಲೆ ಒಂದು ಗೂಳಿನೂ ಸಹ ಅವರನ್ನ ತಿವ್ದಿ ಅವ್ರಿಗೆ ಏನು ಹಾನಿಯನ್ನ ಉಂಟು ಮಾಡುತ್ತೆ. ಈ ತರ ಎಲ್ಲ ಪ್ರಭುಪಾದರು ತುಂಬಾನೇ ಕಷ್ಟ ಪಡ್ತಾರೆ ದೆಹಲಿಯಲ್ಲಿ ಇದ್ದಾಗ. ಅದಾದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ, ನಾನು ಇಲ್ಲಿರೋದ್ ಬೇಡ, ನಾನು ಏನು ವೃಂದಾವನಕ್ಕೆ ಹೋಗೋಣ ಅಂತ ಬಿಟ್ಟು ಯೋಚನೆ ಮಾಡಿ ಅವರು ವೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ವಂಶಿ ಗೋಪಾಲ್ಜಿ ದೇವಸ್ಥಾನದಲ್ಲಿ ಅವರು
ಒಂದು ರೂಮನ್ನ ಬಾಡಿಗೆಗೆ ಕೊಂಡ್ಕೊಂಡು ಅಲ್ಲಿ ಇರ್ತಾರೆ. 5 ರೂಪಾಯಿ ಬಾಡಿಗೆ ಇರುತ್ತೆ ಅಲ್ಲಿ ಆ ವಂಶಿ ದೇವಸ್ಥಾನ ಗೋಪಾಲ್ಜಿ ದೇವಸ್ಥಾನದ ಮೇಲ್ಗಡೆ. ವೃಂದಾವನಕ್ಕೆ ಬಂದಾಗ ಪ್ರಭುಪಾದ್ರು ಅಲ್ಲಿ ಅವರು ಅಂದ್ರೆ ಇರೋದ್ರಲ್ಲಿ ಅವರು ಸಂತೋಷವಾಗಿ ಕಾಲವನ್ನ ಕಳೀತಾ ಇರ್ತಾರೆ. ಎಲ್ಲಾ ದೇವಸ್ಥಾನಕ್ಕೂ ಅಲ್ಲಿ ಪ್ರಮುಖವಾದ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಮತ್ತೆ ಅವರು ಒಮ್ಮೆ ಮಾತ್ರ ಅವ್ರು ಊಟ ಮಾಡ್ತಿರ್ತಾರೆ. ನಾವು ನೋಡಿದ್ವಿ ಅಲ್ವಾ, ಅವ್ರ ಹತ್ರ ಒಂಥರ ಸ್ಪೆಷಲ್ ಕುಕ್ಕರ್ ಇರುತ್ತೆ. ಅದರಲ್ಲಿ ಅವರು ಅಡಿಗೆಯನ್ನ ಮಾಡಿ ಭಗವಂತನಿಗೆ ಅವರು ನೈವೇದ್ಯವನ್ನ ಮಾಡಿ ದಿನದಲ್ಲಿ ಒಮ್ಮೆ ಮಾತ್ರನೇ ಅವರು ಊಟ ಮಾಡ್ತಾ ಇರ್ತಾರೆ. ಮತ್ತೆ ಬೇರೆ ಸಮಯದಲ್ಲಿ ಅವರು ಹಾಲನ್ನ ಕುಡಿಯೋದು ಅದನ್ನ ನಾವು ನೋಡಿದೀವಿ. ಅಲ್ಲಿಗೆ ಮತ್ತೆ ಇಲ್ಲಿ ಆಚಾರ್ಯ ಪ್ರಭಾಕರ್ ಬರ್ತಾರೆ. ಇವ್ರು ಆಚಾರ್ಯ ಪ್ರಭಾಕರ್ ಯಾರು ಅಂತಂತಂದ್ರೆ ಅವರು ಝಾನ್ಸಿಯಲ್ಲಿ ಇದ್ದಾಗ ಒಬ್ರಿಗೆ ದೀಕ್ಷೆಯನ್ನ ಕೊಟ್ಟಿರ್ತಾರೆ. ಅವರು ಆಚಾರ್ಯ ಪ್ರಭಾಕರ್. ಅವರು ಮತ್ತೆ ಪ್ರಭುಪಾದರ ಹತ್ರ ಬಂದ್ಬಿಟ್ಟು ನೀವು ಬಾಂಬೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಾಂಬೆಯಲ್ಲಿ ಅವ್ರಿಗೆ ಒಂದು ವಿದ್ಯಾಲಯದಲ್ಲಿ ಅಂದ್ರೆ ಭಾರತೀಯ ವಿದ್ಯಾಭವನದಲ್ಲಿ ಅವ್ರಿಗೆ ಪ್ರವಚನ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಕೆಲಸವನ್ನ ಕೊಡಿಸ್ತಾರೆ. ಸೊ ಪ್ರಭುಪಾದರು ಅಲ್ಲಿ ಬಾಂಬೆಲಿ ಇರ್ತಾರೆ. ಆದ್ರೆ ಅವ್ರಿಗೆ ಅಲ್ಲಿ ಮನಸ್ಸು ಹೌದು ಅಲ್ಲೇನೋ ಅವರು ಆಧ್ಯಾತ್ಮಿಕ ಬಗ್ಗೆನೇ ಅವ್ರು ಪ್ರಚಾರ ಮಾಡ್ತಿದ್ದಾರೆ, ಪ್ರವಚನ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ಮನಸ್ಸು ತೃಪ್ತಿ ಆಗೋದಿಲ್ಲ. ಯಾಕಂದ್ರೆ ಅದು ಇನ್ನ ಹೆಚ್ಚು ಜನಗಳಿಗೆ ಅದು ತಲುಪಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಬಾಂಬೆಯಿಂದ ಮತ್ತೆ ಅವರು ವೃಂದಾವನಕ್ಕೆ ಬರ್ತಾರೆ. ಮತ್ತೆ ಅವರು ಆಚಾರ್ಯ ಪ್ರಭಾಕರ್ ಅವರು ಬಂದು ಕಾನ್ಪುರದಲ್ಲಿ ನೀವು ಹೆಚ್ಚು ಆಧ್ಯಾತ್ಮಿಕ ವಾತಾವರಣ ಇದೆ, ಅಲ್ಲಿ ನೀವು ಮತ್ತೆ ಭಕ್ತರ ಸಂಘವನ್ನ ನೀವು ಅಲ್ಲಿ ಸ್ಥಾಪಿಸ್ಬಹುದು ಬನ್ನಿ ಅಂತ ಹೇಳ್ತಾರೆ. ಮತ್ತೆ ಅವರು ಕಾನ್ಪುರಕ್ಕೆ ಹೋಗ್ತಾರೆ. ಆದ್ರೆ ಮತ್ತೆ ಅವ್ರಿಗೆ ಅಲ್ಲೂ ಸಹ ಮುಂದುವರಿಲಿಕ್ಕೆ ಆಗೋದಿಲ್ಲ. ಮತ್ತೆ ಅವರು ವಾಪಸ್ಸು ವಂಶಿ ಗೋಪಾಲ್ಜಿ ದೇವಸ್ಥಾನಕ್ಕೆ ಅವರು ಬರ್ತಾರೆ. ವಂಶಿ ಗೋಪಾಲ್ಜಿ ವೃಂದಾವನ ದೇವಸ್ಥಾನದಲ್ಲಿ ಅವರು ವೃಂದಾವನ ಭಜನ ಅದನ್ನ ಬರೀತಾರೆ. ಅದಾದ್ಮೇಲೆ ಎಷ್ಟೊಂದ್ ದಿವಸ ಇದು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ಅವರು ಮತ್ತೆ ಬರೀಲಿಕ್ಕೆ ಆಗಿರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಅವರು ಅದನ್ನ ಪುನಶ್ಚೇತನಗೊಳಿಸ್ತಾರೆ, ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ. ಅದಾದ್ಮೇಲೆ ಭಕ್ತಿ ಸದನ ಸರಸ್ವತಿ ಠಾಕೂರ್ ಅವರ ಕಣ್ಮರೆಯಾದ ದಿನ ಬರುತ್ತೆ. ಅವತ್ತಿನ ದಿವಸ ಅವರು ವಿರಹ ಅಷ್ಟಕ, ಅವರು ತಮ್ಮ ಗುರುಗಳನ್ನ ಬಿಟ್ಟು ಇದ್ದಾರೆ, ಅಗಲಿ ಇದ್ದಾರೆ ಅಲ್ವಾ. ಮತ್ತೆ ಅವ್ರು ಹೇಳಿರೋ ಆದೇಶವನ್ನ ಅವರು ಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಇವರು ಇವಾಗ ದೀಕ್ಷೆ ತಗೊಂಡು ಸಹ ಎಷ್ಟು ಹಲವಾರು ವರ್ಷಗಳಾಗಿದೆ. 32ನೇ ಇಸ್ವಿಯಲ್ಲಿ ತಗೊಂಡಿದ್ದಾರೆ. ಈಗ 58ರ ತನಕ ಅವ್ರು ಏನೂ ಮಾಡಕ್ ಆಗ್ತಾ ಇಲ್ಲ. ಸೊ ಅವರು ತುಂಬಾ ವಿರಹದಿಂದ ಒಂದು ವಿರಹ ಅಷ್ಟಕವನ್ನ ಅವರು ಬರೀತಾರೆ. ಕೊನೆಗೆ ಅವ್ರು ಯೋಚನೆ ಮಾಡ್ತಾರೆ, ನಾನು ನನ್ನ ಗುರುಗಳ ಆಜ್ಞೆನ ನಾನು ಪಾಲಿಸ್ಬೇಕು ಅಂತಂದ್ರೆ ನಾನು ಇದೇ ತರ ಇದ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಸನ್ಯಾಸತ್ವವನ್ನ 1959ರಲ್ಲಿ ಮಥುರಾದ ಕೇಶವ ಮಹಾರಾಜರಿಂದ ಅವರು ಸನ್ಯಾಸತ್ವವನ್ನ ಅವರು ಸ್ವೀಕರಿಸ್ತಾರೆ. ಅದಾದ್ಮೇಲೆ ಇನ್ನ ಪ್ರಭುಪಾದರ ಜೀವನದಲ್ಲಿ ತುಂಬಾ ಒಳ್ಳೆ ಗಳಿಗೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಅದನ್ನ ಅಮೃತ ಮುಹೂರ್ತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ಮೇಲೆ ದೆಹಲಿಲೂ ಸಹ ಅವರು ದೆಹಲಿಗೆ ಹೋಗ್ಲೇಬೇಕು. ಯಾಕಂದ್ರೆ ಈ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ಬರೀಲಿಕ್ಕೆ ವೃಂದಾವನದಲ್ಲಿ ವಾತಾವರಣ ಇದೆ. ಆದ್ರೆ ಅದನ್ನ ಪ್ರಿಂಟ್ ಮಾಡ್ಬೇಕು ಅಂತಂದ್ರೆ ಅವರು ಪಟ್ಟಣಕ್ಕೆ ಹೋಗ್ಬೇಕು, ಅಂದ್ರೆ ಹತ್ರದಲ್ಲಿರುವಂತಹ ಡೆಹಲಿಗೆ ಹೋಗ್ಬೇಕು. ಆದ್ರೆ ಡೆಹಲಿಗೆ ಹೋದಾಗ ಅಲ್ಲಿ ಇರ್ಲಿಕ್ಕೆ ಅವ್ರಿಗೊಂದು ಜಾಗ ಅಂತ ಇರ್ಬೇಕಾಗತ್ತೆ. ಅದಕ್ಕೆ ಅಲ್ಲಿ ಇವರು ದೆಹಲಿಯಲ್ಲಿ ಚಿಪ್ಪಿವಾಡ ದೇವಸ್ಥಾನದಲ್ಲಿ ಅವರೊಂದು ಕ್ವಾರ್ಟರ್ಸ್ ಅವ್ರಿಗೆ ಸಿಗುತ್ತೆ. ಇವಾಗ ಪ್ರಭುಪಾದರು ವೃಂದಾವನದಲ್ಲಿ ಬರೆಯೋದು, ಮತ್ತೆ ಇಲ್ಲಿ ದೆಹಲಿಯ ಚಿಪ್ಪಿವಾಡದಲ್ಲಿ ಬಂದಾಗ ಅಲ್ಲಿ ಉಳ್ಕೊಂಡು ಅವರು ಪ್ರಿಂಟ್ ಮಾಡ್ಲಿಕ್ಕೆ ಓಡಾಡೋದು, ಆ ತರ ಅವರು ಮಾಡ್ತಾ ಇರ್ತಾರೆ. ಕೊನೆಗೆ ಅವರು 1960ರಲ್ಲಿ ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಆ ಪುಸ್ತಕವನ್ನ ಅವರು ಪ್ರಕಟಣೆ ಮಾಡ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಅಮೆರಿಕಾದವರು ಇದು ಚಂದ್ರನ ಹತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಪ್ರಯತ್ನವನ್ನ ನಡೆಸಿ ಅದೆಲ್ಲ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಪ್ರಭುಪಾದರು ಯಾವಾಗ್ಲೇ ಆಗ್ಲಿ ಮ್ಯಾಗಝಿನ್ಗೆ ಆಗ್ಲಿ ಯಾವ್ದಕ್ಕೆ ಆಗ್ಲಿ ಏನಾದ್ರು ಬರಿಬೇಕಂತಂದ್ರೆ ಆ ಸಮಯದಲ್ಲಿ ಯಾವ ವಿಚಾರ ಇರುತ್ತೋ ಅದ್ರ ಕುರಿತಾಗಿ ಅವ್ರು ಬರಿತಾ ಇರ್ತಾರೆ ನೋಡಿ. ಅದಕ್ಕೋಸ್ಕರ ಇಲ್ಲಿ ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಯಾವುದೇ ಒಂದು ಪ್ಲಾನೆಟ್ಸ್ಗೆ ನಾವು ಈ ಮನುಷ್ಯ ದೇಹದಲ್ಲಿ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೆ ಅಂತ ನಾವು ಒಂದು ಪುಣ್ಯ ಅಂತ ಮಾಡಿರ್ಬೇಕು, ಅವಾಗಷ್ಟೇ ನಾವು ಉನ್ನತ ಗ್ರಹಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ಅವರು ಜನಗಳು ಸುಮ್ನೆ ಸಮಯವನ್ನ ಮತ್ತೆ ಹಣವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಈಸಿ ಜರ್ನಿ ಟು ಅದರ್ ಪ್ಲಾನೆಟ್ಸ್ ಈ ಪುಸ್ತಕವನ್ನ ಅವರು ಬರೀತಾರೆ. ಅದಾದ್ಮೇಲೆ ಪ್ರಭುಪಾದ ಅವರ ಗುರುಗಳು ಭಕ್ತಿ ಸದನ ಸರಸ್ವತಿ ಠಾಕೂರ್ ಅವರು ಏನು ಅಪಿಯರೆನ್ಸ್ ಡೇ ಅಂತ ನಾವೇನ್ ಹೇಳ್ತೀವೋ ಆ ದಿನ ಅವರು ಒಂದು ಅಂದ್ರೆ ಗುರುಗಳಿಗೆ ಏನಾದ್ರು ಒಂದು ಅರ್ಪಣೆ ಮಾಡ್ಬೇಕಲ್ಲ, ಆ ಸಮಯದಲ್ಲಿ ಅವರು ಅವರ ಗಾಡ್ ಬ್ರದರ್ಸ್ ಅನ್ನ ಕುರಿತು ಕಟುವಾಗಿ ಟೀಕಿಸಿ ಒಂದು ಅರ್ಪಣೆಯನ್ನ ಬರೀತಾರೆ. ಯಾಕಂತಂದ್ರೆ ಅವರು ಅವರ ಗುರುಗಳ ಇಚ್ಛೆ ಏನಿರುತ್ತೆ, ಈ ಕೃಷ್ಣ ಪ್ರಜ್ಞೆಯನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಬೇಕು ಅಂತ. ಆದ್ರೆ ಅಲ್ಲಿ ಗೌಡಿಯ ಮಠದಲ್ಲಿ ಇರೋರು ಯಾರನ್ನು ಸಹ ಇಷ್ಟೆಲ್ಲ ಅವರು ಕಷ್ಟವನ್ನ ತಗೊಂಡ್ಲಿಕ್ಕೆ ಹೋಗ್ತಾನೆ ಇಲ್ಲ. ಅವರು ಬರೇ ಅವರು ಅವ್ರು ಏನ್ ಹೇಳಿದ್ದಾರೆ ಆ ಮಠದಲ್ಲಿ ಇಟ್ಕೊಂಡು ಮಾಡೋ ಅಂಥದ್ದು ಅಷ್ಟನ್ನ ಮಾತ್ರ ಅವ್ರು ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಅವರು ತುಂಬಾ ಟೀಕಿಸಿ ಅವ್ರ ಬಗ್ಗೆ ಒಂದು ಗುರುಗಳಿಗೆ ಒಂದು ಅರ್ಪಣೆಯನ್ನ ಅವರು ಸಲ್ಲಿಸ್ತಾರೆ. ಅದಾದ್ಮೇಲೆ ಅವ್ರಿಗೆ ರಾಧಾ ದಾಮೋದರ್ ದೇವಸ್ಥಾನದಲ್ಲಿ ಒಂದು ಕೊಠಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅವ್ರು ಇವಾಗ ಆ ರಾಧಾ ದಾಮೋದರ್ ದೇವಸ್ಥಾನಕ್ಕೆ ಅವರು ತಮ್ಮ
ವಾಸವನ್ನ ಬದಲಾಯಿಸ್ಬೇಕು ಅಂತ ಬಿಟ್ಟು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಇದು ರಾಧಾ ದಾಮೋದರ ದೇವಸ್ಥಾನ ತುಂಬಾ ಪ್ರಶಸ್ತವಾದ ಜಾಗ ಅದು. ಅಲ್ಲಿ ಜೀವ ಗೋಸ್ವಾಮಿ ಅವರು ಇದ್ದಂತಹ ಜಾಗ. ಮತ್ತೆ ಅಲ್ಲಿ ಹಲವಾರು ಪುಸ್ತಕಗಳಿದೆ ಅಲ್ವಾ. ಅಲ್ಲಿ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಶಿಷ್ಯರುಗಳೆಲ್ಲ ಬರ್ದಿರೋದು, ಷಡ್ಗೋಸ್ವಾಮಿಗಳು ಬರ್ದಿರುವಂತಹ ಆ ಪುಸ್ತಕ ಭಂಡಾರವೇ ಅಲ್ಲಿದೆ. ಅವ್ರು ಇವಾಗ ಏನಾದ್ರೂ ಒಂದು ಟ್ರಾನ್ಸ್ಲೇಷನ್ ಅನ್ನ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅವ್ರಿಗೆ ಸರಿಯಾದ ಒಂದು ಜಾಗ, ಒಂದು ಅಂದ್ರೆ ಒಂದು ಪ್ರಶಸ್ತವಾದ ಜಾಗ ಪ್ರಭುಪಾದರಿಗೆ. ಮತ್ತೆ ಅದಕ್ಕೆ ಸರಿಯಾಗಿ ಅವರು ನಾನು ಅಮೆರಿಕಾಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಲ್ವಾ, ನನ್ನ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನನ್ನ ಬಳಿ ಏನಾದ್ರೂ ಒಂದು ಅಮೂಲ್ಯವಾದದ್ದು ಇರ್ಬೇಕು ಅಲ್ಲಿಗೆ ತಗೊಂಡ್ ಹೋಗ್ಬೇಕಂತಂದ್ರೆ ಅಂತ ಬಿಟ್ಟು, ಅಮೂಲ್ಯವಾದದ್ದು ಏನು ಅಂತಂತಂದ್ರೆ ಈ ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್, ಅದಕ್ಕೆ ನಾವು ಒಂದು ಪುಸ್ತಕ ರೂಪದಲ್ಲಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರ ಸ್ನೇಹಿತರೊಬ್ರು ಅವ್ರಿಗೆ ಸಲಹೆ ಕೊಡ್ತಾರೆ. ಆಗ ಅವ್ರು ಯೋಚನೆ ಮಾಡ್ತಾರೆ, ನನಗೆ ಅವರ ಗುರುಗಳು ಅಂದ್ರೆ ಭಕ್ತಿ ಸದನ ಸರಸ್ವತಿ ಠಾಕೂರ್ ಅವರೇ ಸ್ನೇಹಿತರ ಮೂಲಕ ಈ ತರ ನನಗೆ ಒಂದು ಸಲಹೆನ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಆಯ್ತು ನಾನು ಬುಕ್ಕನ್ನ ಬರೀತೀನಿ, ಬುಕ್ಕನ್ನ ಬರಿಬೇಕು ಅಂತಂದ್ರೆ ಅದು ಶ್ರೀಮದ್ ಭಾಗವತವನ್ನೇ ಬರಿಬೇಕು ಅಂತ ಬಿಟ್ಟು ಯೋಚನೆ ಮಾಡಿ ಅವರು ಶ್ರೀಮದ್ ಭಾಗವತವನ್ನ ಅವರು ಬರೀಲಿಕ್ಕೆ ಯೋಚನೆ ಮಾಡ್ತಾರೆ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳನ್ನು ಸಹ ಅವ್ರಿಗೆ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಪ್ರತಿನಿತ್ಯ ನಿತ್ಯಂ ಭಾಗವತ ಸೇವೆಯ ಭಾಗವತವನ್ನ ಅವರು ಓದ್ತಾ ಇದ್ರು ಅಲ್ವಾ. ಆ ಭಾಗವತದ ಮಹತ್ವವನ್ನ ನಾವು ತಿಳ್ಕೊಂಡಿದೀವಿ. ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದ್ರನ್ನು ಸಹ ಭಾಗವತವನ್ನ ನಾನು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಭಾಗವತವನ್ನ ಅವ್ರು ಭಾವಾರ್ಥ ಬರೀಲಿಕ್ಕೆ ಅವರು ಶುರು ಮಾಡ್ತಾರೆ. ಮೊದಲನೇ ಕ್ಯಾಂಟೋವನ್ನ ಅವರು ಬರೀತಾರೆ. ಆ ಮೊದಲನೇ ಕ್ಯಾಂಟೋವನ್ನ 3 ಸಂಪುಟಗಳಲ್ಲಿ ಅವರು ಬರೀತಾರೆ. ನಾವು ನೋಡಿದ್ವಿ ಅಲ್ವಾ, ಅವ್ರು ಎಷ್ಟು ಕಷ್ಟಪಟ್ಟು ಆ 3 ಸಂಪುಟಗಳನ್ನ ಬರೀತಾರೆ ಅಲ್ವಾ. ಅವರೇ ಅದನ್ನ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಪ್ರಿಂಟ್ ಮಾಡ್ಲಿಕ್ಕೂ ಸಹ ಅವರೇನೆ ಅಲ್ಲಿ ಡೆಲ್ಲಿಗೆ ಹೋಗಿ ಅಲ್ಲಿ ಮುದ್ರಣಾಲಯಕ್ಕೆ ಹೋಗಿ ಅಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿ 3 times ಅದನ್ನ ಏನಾದ್ರೂ ತಪ್ಪಿದ್ಯಾ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕೆ ಅವರು ಆ ಪ್ರತಿಯನ್ನ ಕೊಡ್ತಾರೆ. ಅದಾದ್ಮೇಲೆ 3 times ನೋಡಿ, ಅದು 1 2 ಪೇಜಸ್, ಅಷ್ಟು ಪೇಜಸ್ನ ಅವ್ರು ಓದ್ಬೇಕಾಗತ್ತೆ. 3ನೇ ಬಾರಿ ಏನೂ ತಪ್ಪಿಲ್ಲ ಅಂದಾಗ ಅವರು ಅದನ್ನ ಪ್ರಿಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಆ ಕಾಗದವನ್ನ ಒದಗಿಸ್ಲಿಕ್ಕೂ ಸಹ ಪ್ರಭುಪಾದ್ರನೇ ಓಡಾಡ್ಬೇಕಾಗತ್ತೆ ಅಲ್ವಾ. ನಾವ್ ಅದನ್ನೆಲ್ಲ ನೋಡಿದ್ವಿ. ಕೊನೆಗೆ ಆ 3 ಸಂಪುಟಗಳನ್ನ ಅವರು ಪ್ರಕಟಣೆ ಮಾಡ್ತಾರೆ. ಅದಕ್ಕೆ ಇದನ್ನ ಎಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅವರು ಕೃಷ್ಣ ಜನ್ಮಾಷ್ಟಮಿ ದಿವಸ ಅವರು ಒಂದು ಉತ್ಸವವನ್ನ ಇಟ್ಕೋತಾರೆ. ಉತ್ಸವವನ್ನ ಇಟ್ಕೊಂಡು ಈ 3 ಸಂಪುಟಗಳನ್ನ ಅಲ್ಲಿ ಅವರು ಪ್ರಚಾರ ಮಾಡ್ತಾರೆ. ಅದಾದ್ಮೇಲೆ ಅವರು ವಿದೇಶಕ್ಕೆ ಹೋಗೋ ಒಂದು ಯೋಜನೆಯೂ ಸಹ ಇದೇನೋ ಒಂದು ಆಸೆಯನ್ನು ಸಹ ಅಲ್ಲಿ ಅವರು ಎಲ್ಲರಿಗೂ ಸಹ ತಿಳಿಸ್ತಾರೆ. ಅದಾದ್ಮೇಲೆ ಅವರು ಅಂದ್ರೆ ಬೇರೆ ಕಡೆಗೆ ಹೋಗ್ಬೇಕು ಅಂತಂದ್ರೆ, ಅವರು ಇವಾಗ ಫಾರಿನ್ ಹೋಗ್ಬೇಕಂತಂದ್ರೆ ಎಷ್ಟೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಅವರು ಪಾಲನೆ ಮಾಡ್ಬೇಕಾಗತ್ತಲ್ವಾ. ಅದಕ್ಕೋಸ್ಕರ ಇವಾಗ ಭಾರತ ಸರ್ಕಾರದಿಂದ ಅವರು ಬೇರೆ ಕಡೆ ಹೋಗ್ಲಿಕ್ಕೆ ಯಾವುದೇ ಒಂದು ಆಕ್ಷೇಪಣೆ ಇಲ್ಲ ಅಂತ ಒಂದು ಪ್ರಮಾಣ ಪತ್ರವನ್ನ ಪಡಿತಾರೆ ಅವರು. ಅದಾದ್ಮೇಲೆ ಅವರಿಗೆ ಒಂದು ಪಾಸ್ಪೋರ್ಟ್ ಸಹ ಸಿಗುತ್ತೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಅವರು ಅಂದ್ರೆ ಅಮೆರಿಕಾಗೆ ಹೋದಾಗ ಅಲ್ಲಿ ಅವ್ರನ್ನ ಉಳ್ಕೊಳ್ಲಿಕ್ಕೆ ಯಾರಾದ್ರೂ ಒಂದು ಒಪ್ಪಿಗೆನ ಕೊಡ್ಬೇಕಾಗತ್ತೆ ಅಲ್ವಾ. ಸೊ ಯಾರು ಒಪ್ಪಿಗೆಯನ್ನ ಕೊಡ್ತಾರೆ? ಹರೇ ಕೃಷ್ಣ. ಯಾರವರು? ಸುಮತಿ ಮುರಾರ್ಜಿ ಅವರು ಅವ್ರಿಗೆ ಅಂದ್ರೆ ಹಡಗಿನಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಟಿಕೆಟ್ ಅನ್ನ ಒದಗಿಸಿ ಕೊಡ್ತಾರೆ. ಆದ್ರೆ ಅಲ್ಲಿ ಹೋದಾಗ ಅಮೆರಿಕದಲ್ಲಿ ಅವರು ಬಟ್ಲರ್ ಅಲ್ಲಿ ಹೋಗಿ ಇದ್ಬೇಕಂತಂದ್ರೆ ಅಲ್ಲಿ ಯಾರಾದ್ರೂ ಒಂದು ಪ್ರಾಯೋಜಕತ್ವವನ್ನ ಕೊಡ್ಬೇಕಲ್ವಾ. ಅಂದ್ರೆ ಸ್ವಲ್ಪ ದಿವಸ ನೋಡ್ಕೋತೀವಿ ನಾವು ಈ ವ್ಯಕ್ತಿಯನ್ನ ಅಂತ ಬಿಟ್ಟು. ಯಾಕಂದ್ರೆ ಪ್ರಭುಪಾದರಿಗೆ ಯಾವುದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅಲ್ವಾ. ಪ್ರಾಯೋಜಕತ್ವವನ್ನ ಅಂದ್ರೆ ವಹಿಸ್ಕೋಬೇಕಲ್ವಾ. ಯಾರು ಪ್ರಾಯೋಜಕತ್ವವನ್ನ ವಹಿಸ್ಕೋತಾರೆ? ಅಗರ್ವಾಲ್. ಹರಿಬೋಲ್ ಮಾತಾಜಿ ಅಗರ್ವಾಲ್ ಅವರು ಅಲ್ವಾ. ಸೊ ಅವರು ಮಥುರಾದಲ್ಲಿ ಅವರು ಒಂದ್ಸತಿ ಅಗರ್ವಾಲ್ ಅವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಳ್ತಾರೆ, ನನಗೆ ಈ ತರ ಇಚ್ಛೆ ಇದೆ, ನಾನು ಅಲ್ಲಿ ಹೋಗ್ಬೇಕು ಅಂತ. ಆದ್ರೆ ಈ ತರ ಎಲ್ಲ ಅಡಚಣೆಗಳಿದೆ ಅಂತ ಹೇಳಿದಾಗ ಅವರು, ನನ್ನ ಮಗ ಅಲ್ಲಿದ್ದಾನೆ, ನಾನು ಅವ್ರ ಮುಖಾಂತರ ನಾನು ನಿಮ್ಗೆ ಸಹಾಯ ಮಾಡಿಸ್ತೀನಿ ಅಂದಾಗ ಪ್ರಭುಪಾದರಿಗೆ ಆಶ್ಚರ್ಯ ಆಗೋಗುತ್ತೆ ಅಲ್ವಾ. ಅವ್ರು ಸುಮ್ನೆ ಬಾಯಿ ಮಾತಿಗೆ ಹೇಳಿರ್ತಾರೆ. ಆದ್ರೆ ಅವರು ಗೋಪಾಲ್ ಅಗರ್ವಾಲ್ ಅಂದ್ರೆ ಅವ್ರ ತಂದೆ ಅಗರ್ವಾಲ್ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡು ಗೋಪಾಲ್ ಅಗರ್ವಾಲ್ ಮೂಲಕ ಅವರಿಗೆ ಒಂದು ಪತ್ರವನ್ನೇ ಬರೆದು ಕಳಿಸ್ಬಿಡ್ತಾರೆ. ಸೊ ಅದನ್ನ ತೋರಿಸಿರೋದ್ರಿಂದ ಇಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಯಾವುದೇ ಒಂದು ಆಕ್ಷೇಪಣೆ ಇಲ್ಲ ಪ್ರಭುಪಾದರು ಅಮೆರಿಕಾಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರಮಾಣ ಪತ್ರವನ್ನ ಅವರು ಕೊಡ್ತಾರೆ. ಅದಾದ್ಮೇಲೆ ಅವರಿಗೆ ವೀಸಾ, ಪಾಸ್ಪೋರ್ಟ್ ಎಲ್ಲಾನು ಸಿಗುತ್ತೆ. ಮತ್ತೆ ಅವ್ರಿಗೆ ಇವಾಗ ಟಿಕೆಟ್ ಅನ್ನ ಕೊಡೋದು ಯಾರು ಅಂತಂದ್ರೆ ಸುಮತಿ ಮುರಾರ್ಜಿ ಅವರು, ಸಿಂಧಿಯಾ ಹಡಗಿನ ಮಾಲೀಕಳಾದ ಸುಮತಿ ಮುರಾರ್ಜಿ ಅವರು ಕೊಡ್ತಾರೆ. ನಾವು ನೋಡಿದ್ವಿ ಅಲ್ವಾ, ಎಷ್ಟು ಕಷ್ಟಪಟ್ಟು ಪ್ರಭುಪಾದರು ಅವ್ರನ್ನ ಒಪ್ಪಿಸ್ತಾರೆ. ಯಾಕಂದ್ರೆ ಅವ್ರು ತುಂಬಾ ವಯಸ್ಸಾಗಿರುತ್ತೆ, 69 ವರ್ಷದಲ್ಲಿ ಅವ್ರು ಇರ್ತಾರೆ. ಅದಕ್ಕೆ ಸುಮತಿ ಮುರಾರ್ಜಿಗೆ ಇಷ್ಟನೇ ಇರೋದಿಲ್ಲ. ಯಾಕಂದ್ರೆ ಅಲ್ಲಿನ ವಾತಾವರಣ, ಅಮೆರಿಕದಲ್ಲಿ ವಾತಾವರಣ ಪ್ರಭುಪಾದರ ಅವರ ಆರೋಗ್ಯಕ್ಕೆ ಅದು ಸರಿ ಬರೋದಿಲ್ಲ ಅಲ್ವಾ. ಅಲ್ಲಿ ಹೋಗಿ ಇವ್ರು ಮಾಡೋದಾದ್ರೂ ಏನು, ಅದನ್ನ ಇಲ್ಲೇ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸುಮತಿ ಮುರಾರ್ಜಿ ಅವರು ಹೇಳ್ತಾರೆ. ಆದ್ರೆ ಪ್ರಭುಪಾದರು ಅವರು ಬಿಡೋದೇ ಇಲ್ಲ, ಅವ್ರ ಪಟ್ಟಣ ಬಿಡೋದೇ ಇಲ್ಲ. ಅವ್ರ
ಏನು ಅವರ ಆಫೀಸ್ ಮುಂದ್ಗಡೆ ಅವರು ಹಲವಾರು ಗಂಟೆಗಳ ಕಾಲ ಕುತ್ಕೊಂಡು ಅವ್ರ ಹರೇ ಕೃಷ್ಣ ಮಹಾಮಂತ್ರವನ್ನ ಅವ್ರು ಹೇಳ್ಕೊಂತಾ ಕುತ್ಕೋತಾರೆ. ಕೊನೆಗೆ ಸುಮತಿ ಮುರಾರ್ಜಿ ಅವ್ರ ಮನಸ್ಸು ಬದಲಾಗಿ ಆಯ್ತು ನಾನು ಟಿಕೆಟ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತಾರೆ. ಸೊ ಕೊನೆಗೆ ಎಲ್ಲಾನು ಅವ್ರು ಹೊಂದಿಸ್ಕೊಂಡು ಈಗ ಕಲ್ಕತ್ತಾದಿಂದ ಅವರು USA ಗೆ ಅವರು ಪ್ರಯಾಣವನ್ನ ಮಾಡ್ತಾರೆ. ಸೊ ಪ್ರಭುಪಾದರಿಗೆ ಪಾಸ್ಪೋರ್ಟ್ ಸಿಗುತ್ತೆ, ವೀಸಾ ಸಿಗುತ್ತೆ, P-Farm ಸಿಗುತ್ತೆ, ಪ್ರಯಾಣದ ದರವನ್ನು ಸಹ ಇಲ್ಲಿ ಸುಮತಿ ಮುರಾರ್ಜಿ ಅವರು ವಹಿಸಿ ಕೊಡ್ತಾರೆ. ಅವ್ರಿಗೆ ಗೋಪಾಲ್ ಅಗರ್ವಾಲ್ ಅವರು ಬಟ್ಲರ್ ಪೆನ್ಸಿಲ್ವೇನಿಯಾದಲ್ಲಿರೋರು ಅವರು ಪ್ರಾಯೋಜಕತ್ವವನ್ನ ವಹಿಸ್ಕೋತಾರೆ. ಅಂದ್ರೆ 1 ತಿಂಗಳು ಮಾತ್ರನೇ ಅವರು ಅಲ್ಲಿ ಇರಬಹುದು. ಸೊ ಇಷ್ಟೆಲ್ಲ ಆಗತ್ತೆ. ಕೊನೆಗೆ ಅವರು ಅಂದ್ರೆ ಅಮೆರಿಕಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಸೊ ಅಮೆರಿಕದಲ್ಲಿ ಜಲದೂತದಲ್ಲಿ ಅವರು ಪ್ರಯಾಣವನ್ನ ಬೆಳೆಸ್ಬೇಕಾದ್ರೆ ಅವರು ಒಂದು ಜಲದೂತ ಡೈರಿಯಲ್ಲಿ ಏನೆಲ್ಲ ನಡೆಯುತ್ತೆ ಆ ಪ್ರಯಾಣ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ದಾಖಲಿಸ್ತಾರೆ. ಆಗಸ್ಟ್ 20ನೇ ತಾರೀಕು ಕೃಷ್ಣನ ಜನ್ಮಾಷ್ಟಮಿ ದಿವಸ, ಅವತ್ತು ದಿವಸ ಅವರು ಅಡಿಗಿನಲ್ಲೇ ಅವರು ಜನ್ಮಾಷ್ಟಮಿಯನ್ನ ಆಚರಿಸ್ತಾರೆ. ಅದರ ನೆಕ್ಸ್ಟ್ ಡೇ ಆ ನಂದೋತ್ಸವ ದಿನ ಅವ್ರದ್ದು 69ನೇ ಹುಟ್ಟು ಹಬ್ಬ. ಅಂದ್ರೆ ಅವ್ರು ಇವಾಗ 70ನೇ ವರ್ಷಕ್ಕೆ ಅವರು ಕಾಲನ್ನ ಇಡ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ಅದಾದ್ಮೇಲೆ ಏನಾಗುತ್ತೆ, ಅವ್ರಿಗೆ ಇನ್ನೊಂದು 4 ದಿವಸಕ್ಕೇನೆ ಅವ್ರಿಗೆ ಮೊದಲನೇ ಹೃದಯಾಘಾತ ಆಗತ್ತೆ. ಅದಾದ್ಮೇಲೆ ಮತ್ತೆ 2ನೇ ಹೃದಯಾಘಾತ ಆಗತ್ತೆ. ಅದ್ ಹೇಗೆ ಅವ್ರು ಅದರಿಂದ ಹೊರಗಡೆ ಬರ್ತಾರೆ ಅನ್ನೋದು ಅಲ್ವಾ, ನಾವು ಕೇಳಿದ್ರೆ ಮೈ ಜುಮ್ ಅನ್ಸುತ್ತೆ. ಸೊ ಭಗವಂತನೇ ಸ್ವತಃ ಅವರನ್ನ ಅಂತಹ ಒಂದು ಹೃದಯಾಘಾತದ ಸ್ಥಿತಿಯಿಂದ ಅವ್ರನ್ನ ಕಾಪಾಡ್ತಾರೆ. ಅದಾದ್ಮೇಲೆ ಅವರು ಚೇತರಿಸ್ಕೊಂತ ಹೋಗ್ತಾರೆ. ಅದು ಸಿಕ್ನೆಸ್ ನಿಂದ ಎಲ್ಲ ಅವರು ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಅವರಲ್ಲಿ ಒಂದು ಪ್ರಾರ್ಥನೆನ ಬರೀತಾರೆ, ಕೃಷ್ಣ ತವ ಪುಣ್ಯ ಹಬೇಬಾಯ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇನ್ನ ಒಂದು ಬಂಗಾಳಿ ಕವಿತೆ ಬರೀತಾರೆ, ಮಾರ್ಕಿನ್ ಭಾಗವತ ಧರ್ಮವನ್ನ ಬರೀತಾರೆ. ಸೊ ಆ ಸಮಯದಲ್ಲಿ ಪ್ರಭುಪಾದ್ರು ಹೇಳ್ತಾರೆ ಅಲ್ವಾ, ನಾನು ಇನ್ನು ಭಗವಂತನ ಕೈಯಲ್ಲಿ ಒಂದು ಬೊಂಬೆ ತರ, ಅವರು ನನ್ನನ್ನು ಹೇಗೆ ಆಡಿಸ್ತಾರೋ ನಾನು ಆ ತರ ಆಡ್ತೀನಿ, ನನ್ಗೆ ಅರ್ಥ ಆಗ್ತಾ ಇಲ್ಲ ಭಗವಂತ ನನಗೆ ಯಾಕೆ ಇಂತಹ ಒಂದು ಪ್ರದೇಶಕ್ಕೆ ನನ್ನ ಕರ್ಕೊಂಡ್ ಬರ್ತಿದ್ದೀನಿ, ಕಳಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಒಂದು ಉದ್ದೇಶ ಇರಬೇಕು, ಮಹತ್ವವಾದ ಉದ್ದೇಶ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ಕೊನೆಗೆ 1965 ಸೆಪ್ಟೆಂಬರ್ 19 35 ದಿನಗಳ ಕಾಲ ಅವರು ಪ್ರಯಾಣ ಮಾಡಿದ್ಮೇಲೆ ಅದು ನ್ಯೂಯಾರ್ಕ್ ಬಂದರಿಗೆ ಬಂದು ನಿಲ್ಲುತ್ತೆ. ಅದಾದ್ಮೇಲೆ ನಾವು ನೋಡಿದ್ವಿ, ಅವರು ಯಾರು ಗೋಪಾಲ್ ಅಗರ್ವಾಲ್ ಅವರು ಬಂದ್ಬಿಟ್ಟು ಪ್ರಭುಪಾದರವ್ರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಪ್ರಭುಪಾದರು ಈಗ ಬಟ್ಲರ್ ಪೆನ್ಸಿಲ್ವೇನಿಯಾದಲ್ಲಿ ಗೋಪಾಲ್ ಅಗರ್ವಾಲ್, ಸ್ಯಾನಿ ಅಗರ್ವಾಲ್ ಅವ್ರ ಮನೆಯಲ್ಲಿ ಈಗ ಇದ್ದಾರೆ. ಸೊ ಅಂದ್ರೆ ಅವ್ರಿಗೆ ಈ ಅಮೆರಿಕಾದ ಮೊದಲ ಪರಿಚಯ, ಜೀವನದ ಪರಿಚಯ ಆಗೋದೇ ಈ ಬಟ್ಲರ್ ಅಲ್ಲಿ, ಈ ಗೋಪಾಲ್ ಮತ್ತೆ ಸ್ಯಾನಿ ಅಗರ್ವಾಲ್ ಅವರ ಮನೆಯಲ್ಲಿ ಅಲ್ವಾ. ಎಲ್ಲವೂ ಸಹ ಅವ್ರಿಗೆ ಹೊಸದು, ಅಲ್ಲಿ ಜನಜೀವನ ಎಲ್ಲನೂ ಸಹ ಹೊಸದು. ಅದೆಲ್ಲವನ್ನೂ ಸಹ ಪ್ರಭುಪಾದ್ರು ಇಲ್ಲಿ 1 ತಿಂಗಳ ಕಾಲ ಅದೇನಿರ್ತಾರೋ ಇಲ್ಲಿ ಸ್ಯಾನಿ ಅಗರ್ವಾಲ್ ಅವರ ಮನೆಯಲ್ಲಿ ಅದೆಲ್ಲವೂ ಸಹ ಅವ್ರಿಗೆ ಅರ್ಥ ಆಗುತ್ತೆ, ಅಲ್ಲಿಯ ಜನಗಳ ಜೀವನ ಶೈಲಿ. ಅದಾದ್ಮೇಲೆ ಅವರು ಹಲವಾರು ಪ್ರವಚನಗಳನ್ನು ಸಹ ಅವರು ಕೊಡ್ತಾರೆ. ಆಗ ಅನ್ಸುತ್ತೆ, ಓ ಈ ಅಮೆರಿಕ ಜನಗಳು ನನ್ನ ಪ್ರವಚನವನ್ನ ಅವರು ಒಪ್ಕೋತಾರೆ ಅಂತ ಹೇಳ್ಬಿಟ್ಟು ಪ್ರಭುಪಾದರಿಗೆ ತುಂಬಾ ಧೈರ್ಯ ಬರುತ್ತೆ. ಅದಾದ್ಮೇಲೆ ನಾನು ಇಲ್ಲೇ ಇದ್ರೆ ನಾನು ಬಂದಿರೋ ಉದ್ದೇಶ ಅದು ನೆರವೇರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನ 1 ತಿಂಗಳ ಕಾಲ ಮಾತ್ರ ಅವ್ರಿಗೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಸ್ಯಾನಿ ಅಗರ್ವಾಲ್ ಮತ್ತೆ ಗೋಪಾಲ್ ಅಗರ್ವಾಲ್ ಮನೆಯನ್ನ ಬಿಟ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ನ್ಯೂಯಾರ್ಕ್ ಪಟ್ಟಣಕ್ಕೆ ಬರ್ತಾರೆ. ನ್ಯೂಯಾರ್ಕ್ ಪಟ್ಟಣದಲ್ಲಿ ಅವ್ರಿಗೆ ಡಾಕ್ಟರ್ ಮಿಶ್ರಾ ಅವರ ಪರಿಚಯ ಇರುತ್ತೆ, ಅವರ ಜೊತೆ ಅವರು ಇರ್ತಾರೆ. ಆದ್ರೆ ಮಿಶ್ರಾ ಅವ್ರು ಏನ್ ಮಾಡ್ತಾರೆ, ಅವರ ಕೊಠಡಿಯಲ್ಲೇ ಅವ್ರನ್ನ ಇರಿಸ್ಕೊಂಡಿಲ್ಲ ಪ್ರಭುಪಾದರನ್ನ. ಇನ್ನ ಒಂದು ವೆಸ್ಟ್ 70 ಸ್ಟ್ರೀಟ್ ಅಲ್ಲಿ ಒಂದು ಮಹಡಿಯಲ್ಲಿ ಅವರ ಹಠಯೋಗದ ಸ್ಟುಡಿಯೋದಲ್ಲಿ ಅವ್ರಿಗೆ ಒಂದು ಕೊಠಡಿಯನ್ನ ಕೊಟ್ಟಿರ್ತಾರೆ. ಅಲ್ಲಿ ಅವ್ರು ಇರ್ಬೇಕಾಗಿರುತ್ತೆ. ಪ್ರಭುಪಾದರು ಅಲ್ಲಿಂದ ಡಾಕ್ಟರ್ ಮಿಶ್ರಾ ಅವರ ಅಪಾರ್ಟ್ಮೆಂಟ್ಗೆ ಅವರ ದೈನಂದಿಕ ದಿನಚರಿಗಳನ್ನ ನೆರವೇರಿಸ್ಕೊಳ್ಲಿಕ್ಕೆ ಅವ್ರು ಬರ್ಬೇಕಾಗಿರುತ್ತೆ. ಆತರ ಅವ್ರ ಓಡಾಟನೇ ಆಗೋಗುತ್ತೆ. ಅದಾದ್ಮೇಲೆ ಅವರು ಅಲ್ಲಿದ್ದಾಗ ಅವ್ರು ಯಾವಾಗ್ಲೂ ಸುಮ್ನೆ ಇರೋದಿಲ್ಲ. ನಾವು ನೋಡಿದ್ವಲ್ಲ, ಪ್ರಭುಪಾದರು ಯಾವಾಗಾದ್ರೂ ಏನಾದ್ರೂ ಒಂದು ಚಟುವಟಿಕೆಯನ್ನ ಮಾಡ್ತಾನೆ ಇರ್ತಾರೆ. ಈ ಕೃಷ್ಣ ಪ್ರಜ್ಞೆನ ಹೇಗೆ ನಾನು ಎಲ್ಲರಿಗೂ ಮುಟ್ಟಿಸ್ಬೇಕು ಅನ್ನೋದಕ್ಕೆ. ಅವ್ರು ಇವಾಗ ದೈವ ಸಹೋದರರಿಗೂ ಸಹ ಅವರು ತೀರ್ಥ ಮಹಾರಾಜರಿಗೆ ಪತ್ರವನ್ನ ಬರೀತಾರೆ, ಏನಾದ್ರೂ ಒಂದು ಸಹಾಯವನ್ನ ಮಾಡಿ ಅಂತ ಹೇಳ್ಬಿಟ್ಟು, ನಾನು ದೇವಸ್ಥಾನವನ್ನ ಕಟ್ಟಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ ಅಂತ ಹೇಳಿದ್ರೆ ಯಾರೂನು ಸಹ ಅವ್ರಿಗೆ ಸಹಾಯ ಮಾಡೋದಿಲ್ಲ. ಸುಮತಿ ಮುರಾರ್ಜಿ ಅವ್ರಿಗೂ ಸಹ ಅವರು ಪತ್ರವನ್ನ ಬರೀತಾರೆ, ಅವ್ರೂ ಸಹ ಏನು ಸಹಾಯ ಮಾಡೋದಿಲ್ಲ. ಕೊನೆಗೆ ಅವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ, ಏನು ಅಂತಂದ್ರೆ ಈ ಕೃಷ್ಣ ಪ್ರಜ್ಞೆ ಬಗ್ಗೆ ಉಪನ್ಯಾಸ ಮಾಡ್ಲಿಕ್ಕೆ ಟಾಗೂರ್ ಸೊಸೈಟಿ ಆಫ್ ನ್ಯೂಯಾರ್ಕ್ ಅವ್ರ ಕಡೆಯಿಂದ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ ಅವರು ಕೃಷ್ಣ ಪ್ರಜ್ಞೆ ಬಗ್ಗೆ ಉಪನ್ಯಾಸವನ್ನ ಮಾಡ್ತಾರೆ. ಆಗ ಅವ್ರಿಗೆ ಅರ್ಥ ಆಗುತ್ತೆ, ಓ ಈ ಜನಗಳು ಈ ಕೃಷ್ಣ ಪ್ರಜ್ಞೆಯನ್ನ ಅವರು ಖಂಡಿತ ಅದನ್ನ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಪ್ರಭುಪಾದರು ಇವಾಗ ಎಷ್ಟು ಪತ್ರಗಳನ್ನ ಬರಿತಾ ಇದ್ದಾರೆ, ಮತ್ತೆ ಎಷ್ಟು ಜನಗಳ ಹತ್ರ ಅವರು ಹಣವನ್ನ ಅವರು ಕೇಳಿ ಪತ್ರದ ಮುಖೇನ ಅವರು ಕೇಳ್ಕೊತಾ ಇದ್ದಾರೆ. ಮತ್ತೆ ಭಾರತ ಸರ್ಕಾರಕ್ಕೂ ಸಹ ಅವರು ಪತ್ರವನ್ನ ಬರಿತಾ ಇದ್ದಾರೆ. ಮತ್ತೆ ಅವರು ಈಗ ಎಷ್ಟೊಂದು ಪ್ರತಿಗಳನ್ನ ಅವರು ಭಾಗವತಂ ಪ್ರತಿಗಳನ್ನ ಮಾಡಿದ್ರಲ್ವಾ, ಎಲ್ಲವನ್ನೂ ಸಹ ಅಲ್ಲಿ ಯೂನಿವರ್ಸಲ್ ಬುಕ್ ಹೌಸ್ ಮಾಲೀಕರಿಗೆ ಕೊಟ್ಟಿರ್ತಾರೆ. ಅದನ್ನ ಏನು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದಿರೋ ಹಣವನ್ನ ನೀವು ನನ್ನ ಅಕೌಂಟ್ಗೆ ಹಾಕಿ ಅಂತ ಬಿಟ್ಟು ಹೇಳಿರ್ತಾರೆ. ಸೊ ಅವ್ರೂ ಸಹ ಹೌದು, ಮೊದ್ಲೆಲ್ಲನೂ ಸಹ ಚೆನ್ನಾಗಿ ಬುಕ್ಸ್ ಎಲ್ಲನೂ ಸಹ
ಏನು ಖರೀದಿ ಮಾಡ್ತಾ ಇದ್ರು ಜನಗಳು. ಆದ್ರೆ ಈಗ ಮತ್ತೆ ಅದರ ಖರೀದಿ ಕಡಿಮೆ ಆಗೋಗಿದೆ. ನಾವಿನ್ನ ನಿಮ್ಗೆ ಹೆಚ್ಚು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಭಾರತ ಸರ್ಕಾರನೂ ಸಹ ನಾವು ನಿಮ್ಗೆ ಹಣವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸುಮತಿ ಮುರಾರ್ಜಿ ಅವ್ರಿಗೆ ಪತ್ರ ಬರ್ತಿದ್ರು, ಅವರು ಸಹ ನಾವು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರ ದೈವ ಸಹೋದರರು ಸಹ ಅವರು ಸಹ ಏನು ಸಹಾಯ ಮಾಡೋದಿಲ್ಲ. ಕೊನೆಗೆ ಅವ್ರು ಇನ್ನ ಒಬ್ರು ಸಿಂಗಾನಿಯಾ ಅಂತ ಹೇಳ್ಬಿಟ್ಟು ತುಂಬಾ ಅವರು ಏನು ಶ್ರೀಮಂತ ವ್ಯಕ್ತಿಯವರು, ಮತ್ತೆ ಈ ತರ ಧಾರ್ಮಿಕ ಕೆಲಸಗಳಿಗೆ ಅವರು ಸಹಾಯ ಮಾಡ್ತಿರ್ತಾರೆ. ಅವ್ರಿಗೂ ಸಹ ಪತ್ರ ಬರೆದಿದ್ರೆ ಅವ್ರನ್ನು ಸಹ ನಾನು ದೇವಸ್ಥಾನಕ್ಕೆಲ್ಲ ಯಾವ್ದಕ್ಕೂ ನಾನು ಸಹಾಯ ಮಾಡೋದಿಲ್ಲ, ನೀವು ದೇವಸ್ಥಾನವನ್ನ ಕಟ್ಲೇಬೇಕು ಅಂತಂದ್ರೆ ನೀವು ಹೊಸದಾಗಿ ಶುರು ಮಾಡ್ಬೇಕಾಗತ್ತೆ, ಅದಕ್ಕೆ ತುಂಬಾ ಹೆಚ್ಚು ಹಣ ಬೇಕಾಗುತ್ತೆ. ಮತ್ತೆ ನಮ್ಗೆ ಭಾರತೀಯ ಶೈಲಿಲಿ ಕಟ್ಬೇಕಂದ್ರೆ ನಾನು ಭಾರತದಿಂದ ನಾನು ಜನಗಳನ್ನ ಕಳಿಸ್ಬೇಕಾಗತ್ತೆ, ಅದನ್ನು ಸಹ ತುಂಬಾ ಕಷ್ಟಕರವಾದದ್ದು. ನಿಮ್ಮ ಯೋಜನೆ ಯಾವ ತರ ಇದೆ, ಅಲ್ಲೇ ಯಾವ್ದಾದ್ರು ಒಂದು ಅಂದ್ರೆ ಆಲ್ರೆಡಿ ಕಟ್ಟಿರುವಂತಹ ಯಾವ್ದಾದ್ರು ಒಂದು ಮನೆಯನ್ನು ಅಥವಾ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಅನ್ನ ತಗೊಂಡು ಅದನ್ನ ದೇವಸ್ಥಾನವಾಗಿ ಮಾರ್ಪಡಿಸ್ಬೇಕು ಅಂತ ನಿಮ್ಮ ಯೋಜನೆ ಇದೆ, ಆದ್ರೆ ಅದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸಿಂಗಾನಿಯನ್ನು ಸಹ ಯಾವುದೇ ಒಂದು ಸಹಾಯ ಮಾಡೋದಿಲ್ಲ. ಕೊನೆಗೆ ಪ್ರಭುಪಾದ್ರು ಡಾಕ್ಟರ್ ಮಿಶ್ರಾ ಅವರ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಅವರೇ ಒಂದು ಕೊಠಡಿಯನ್ನ ತಗೊಂಡು ಸ್ವತಂತ್ರವಾಗಿ ಅವರು ವಾಸ ಮಾಡ್ತಾರೆ. ಇಲ್ಲಿಂದ ಅವ್ರಿಗೆ ಅವ್ರು ಏನ್ ಇಚ್ಛೆಯನ್ನ ಇಟ್ಕೊಂಡಿದ್ದಾರೆ, ನಾನು ಈ ಭಗವದ್ಗೀತೆ ಎಲ್ಲವನ್ನ ಪ್ರವಚನ ಮಾಡ್ಬೇಕು, ಕೃಷ್ಣ ಪ್ರಜ್ಞೆನ ಹರಡ್ಬೇಕು ಅಂತ ಏನ್ ಇಚ್ಛೆ ಇತ್ತೋ ಅದಕ್ಕೆ ಇಲ್ಲಿಂದ ಅವ್ರಿಗೆ ಓಂ ಪ್ರಥಮ ಅಂದ್ರೆ ಅದು ಶುರು ಮಾಡ್ತಾರೆ ಅವರು ಪ್ರಭುಪಾದ್ ಇವಾಗ ಭಗವದ್ಗೀತೆನ ಪ್ರವಚನ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಅದನ್ನ ಕೇಳಲಿಕ್ಕೆ ಹಲವಾರು ಜನ ಬರ್ತಾ ಇದ್ದಾರೆ ಅವ್ರಿರುವಂತಹ ಕೊಠಡಿಗೆ. ಇಲ್ಲಿ ರಾಬರ್ಟ್ ನೆಲ್ಸನ್ ಅಂತ ಹೇಳ್ಬಿಟ್ಟು ಬರ್ತಾರೆ, ಅವನು ತುಂಬಾ ಪ್ರಭುಪಾದರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬಂದಿರೋ ವ್ಯಕ್ತಿಗಳಲ್ಲಿ ಮೊದಲನೆಯ ವ್ಯಕ್ತಿ ರಾಬರ್ಟ್ ನೆಲ್ಸನ್. ಆದ್ರೆ ಅವನಲ್ಲಿ ಯಾವುದೂ ಇಲ್ಲ. ನಾವ್ ಇವಾಗ ಗುರುಗಳಿಗೆ ಅಥವಾ ಈ ಧಾರ್ಮಿಕವಾಗಿ ಆಗ್ಲಿ ಯಾರಿಗೇ ಆಗ್ಲಿ ನಾವು ಸಹಾಯ ಮಾಡ್ಬೇಕು ಅಂದ್ರೆ 4 ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆ 4 ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ನಾವ್ ಇವಾಗ್ಲೇ ಆಗ್ಲಿ ನಾವಿವಾಗ ಕೃಷ್ಣ ಪ್ರಜ್ಞೆಗೆ ಇವಾಗ ನಾಮನಿಷ್ಠ ಪ್ರಭುಗಳಿಗೆ ಆಗ್ಲಿ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡ್ಬೇಕಂದ್ರೆ ಈ 4 ಮೂಲಕ ನಾವು ಸಹಾಯ ಮಾಡ್ಬೋದು. ಆ 4 ಯಾವ್ದು ಅಂತ ಬಿಟ್ಟು ಹೇಳ್ತೀರಾ? ಹರೇ ಕೃಷ್ಣ. ಪ್ರಾಣ, ಅರ್ಥ, ದಿಯಾ, ವಾಚ ಅಲ್ವಾ. ಪ್ರಾಣ ಅಂದ್ರೆ ನಮ್ಮ ಅಮೂಲ್ಯವಾದ ಸಮಯವನ್ನ ನಾವು ಕೊಡೋದು, ನಮ್ಮ ಜೀವನವನ್ನ ನಾವು ದಾರಿ ಎರೆಯೋದು ಪ್ರಾಣ. ಅರ್ಥ ನಮ್ಮಲ್ಲಿರುವ ಹಣವನ್ನ ಕೊಡೋದು. ಸೊ ದಿಯಾ ಅಂದ್ರೆ ನಮ್ಮ ಬುದ್ಧಿಯನ್ನ ಕೊಡೋದು. ಮತ್ತೆ ವಾಚ ನಮ್ಮ ಮಾತುಗಳನ್ನ ಸೇವೆ ಮಾಡ್ಲಿಕ್ಕೆ ಕೊಡೋದು. ಸೊ ಈ 4 ಮೂಲಕ ನಾವು ಸೇವೆನ ಮಾಡ್ಬೋದು. ಆದ್ರೆ ಇಲ್ಲಿ ರಾಬರ್ಟ್ ನೆಲ್ಸನ್ಗೆ ಮನಸ್ಸಿದೆಯೋ ಹೊರತು ಈ 4 ಸಹ ಅವನ ಹತ್ರ ಇರ್ಲಿಲ್ಲ. ಆದ್ರೂ ಸಹ ಅವನು ತುಂಬಾ ಅವರು ಸಹಾಯ ಮಾಡ್ಲಿಕ್ಕೆ ಅವನು ಪ್ರಯತ್ನವನ್ನ ಮಾಡ್ತಾನೆ. ಅದಾದ್ಮೇಲೆ ಪ್ರಭುಪಾದ್ರು ಯಾವಾಗ್ಲೂ ಆ ವಾಕಿಂಗ್ ಹೋಗ್ಬೇಕು ಅಥವಾ ಏನೇ ಒಂದು ದಿನಸಿಗಳನ್ನ ಪರ್ಚೇಸ್ ಮಾಡ್ಬೇಕು, ಏನೇ ಒಂದ್ ಕೆಲಸ ಮಾಡ್ಬೇಕಾದ್ರೆ ಎಲ್ಲಾದ್ರೂ ಒಂದು ಕಟ್ಟಡಗಳಿದ್ಯಾ, ಈ ಕಟ್ಟಡಗಳನ್ನ ಯಾರು ಉಪಯೋಗಿಸಿಲ್ಲ, ಅದ್ ಹಾಗೆ ಪಾಳು ಬಿದ್ದಿದೆ ಅಂತಂದ್ರೆ ಅದನ್ನ ನಾನು ತಗೊಂಡು ಬಾಡಿಗೆಗೆ ತಗೊಂಡು ಅದನ್ನ ದೇವಸ್ಥಾನವಾಗಿ ಅದನ್ನ ಬದಲಾಯಿಸ್ಬೇಕು ಅನ್ನೋದೇ ಯಾವಾಗ್ಲೂ ಪ್ರಭುಪಾದ್ರು ಯೋಚಿಸ್ತಾ ಇರ್ತಾರೆ. ಆದ್ರೆ ಅಲ್ಲಿ ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಿರ್ತಾರೆ. ಇನ್ನ ಅಂದ್ರೆ ಕಟ್ಟಡಗಳನ್ನ ನೋಡ್ತಾ ಇದಾರೆ, ಆದ್ರೆ ಹಣ ಅವ್ರಿಗೆ ಯಾರು ಕೊಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕೊನೆಗೆ ಪ್ರಭುಪಾದರು ಪ್ರವಚನದ ಬಗ್ಗೆ ಇಲ್ಲಿ ಪ್ಯಾರಾಡಾಕ್ಸ್ ಭೋಜನ ಗೃಹದಲ್ಲಿ ಆರ್ವೆ ಕೊಹೇನ್ ಮತ್ತೆ ಬಿಲ್ ಎಪ್ಸ್ಟೀನ್ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಅಲ್ಲಿ ಯುವ ಜನತೆಗೆ ಆ ಹಿಪ್ಪಿಗಳಿಗೆ ಎಲ್ಲರಿಗೂ ಸಹ ಈ ಆಧ್ಯಾತ್ಮಿಕ ಕಡೆಗೆ ಬರ್ಬೇಕಂತ ತುಂಬಾ ಒಲವಿರುತ್ತೆ. ಸೊ ಅವ್ರಿಗೆಲ್ಲರಿಗೂ ಸಹ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಇವರಿಬ್ರು ಆರ್ವೆ ಕೊಹೇನ್ ಮತ್ತೆ ಬಿಲ್ ಎಪ್ಸ್ಟೀನ್ ಪ್ರಚಾರ ಮಾಡ್ತಿರ್ತಾರೆ. ಮತ್ತೆ ತುಂಬಾ ಯುವಕರೆಲ್ಲರೂ ಸಹ ಬರ್ಲಿಕ್ಕೆ ಶುರು ಮಾಡ್ತಾರೆ ಪ್ರಭುಪಾದರ ಪ್ರವಚನವನ್ನ ಕೇಳಲಿಕ್ಕೆ. ಅವರೊಂದು ಚಿಕ್ಕ ಕೊಠಡಿಯನ್ನ ಅವ್ರು ಇಟ್ಕೊಂಡಿರ್ತಾರೆ. ಅಲ್ಲಿ ಸ್ಥಳನೇ ಸಾಕಾಗೋದಿಲ್ಲ, ಅಷ್ಟು ಚಿಕ್ಕ ಜಾಗ ಇರುತ್ತೆ. ಅದಕ್ಕೋಸ್ಕರ ಆರ್ವೆ ಕೊಹೇನ್ ಹೇಳ್ತಾನೆ, ನನಗೆ ಹೇಗೂ ಬವೇರಿಯಲ್ಲಿ ಒಂದು ಕೋಣೆ ಇದೆ, ಅಲ್ಲಿಗೆ ನೀವು ನಿಮ್ಮ ವಾಸವನ್ನ ಸ್ಥಳಾಂತರಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೊನೆಗೆ ಅಲ್ಲಿ ಅವರು ಬೌರಿಗೆ ಹೋಗ್ತಾರೆ. ಆ ಜಾಗ ಅಂದ್ರೆ ಈ ಪ್ರಪಂಚದಲ್ಲೇ ಭ್ರಷ್ಟಾಚಾರಕ್ಕೆ ಹೆಸರಾಗಿರುವಂತಹ ಜಾಗ ಅಂತ ನಾವು ತಿಳ್ಕೊಂಡ್ವಿ. ಅಂತಹ ಜಾಗಕ್ಕೆ ಪ್ರಭುಪಾದರು ಹೋಗ್ಲೇಬೇಕಾಗುತ್ತೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೌದು ಆರ್ವೆ ಕೊಹೇನ್ ಅಂದ್ರೆ ಅವರ ರೂಮ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಆದ್ರೆ ತುಂಬಾ ವಿಶಾಲವಾಗಿರುತ್ತೆ. ಅಂದ್ರೆ ಅಲ್ಲಿ ಅವ್ರ ರೂಮ್ ಮೇಟ್ ಯಾರು ಸಿಕ್ಕಿರ್ತಾರೆ ಅಂತಂದ್ರೆ ಆಲನ್ ಡೇವಿಡ್ ಸಿಕ್ಕಿರ್ತಾನೆ. ಅವನು ಸಹ ಪ್ರಭುಪಾದರಿಗೆ ಶುರುವಲ್ಲಿ ತುಂಬಾನೇ ಚೆನ್ನಾಗಿ ನಡ್ಕೋತಾ ಇರ್ತಾನೆ. ಆದ್ರೆ ಅವನು ಮದ್ಯ ವ್ಯಸನಿ ಆಗಿರ್ತಾನೆ, ಮತ್ತೆ ಡ್ರಗ್ ಅಡಿಕ್ಟ್ ಆಗಿರ್ತಾನೆ. ಕೊನೆಗೆ ಏನಾಗತ್ತೆ, ಅವನು ಒಂದ್ ದಿವಸ ಹುಚ್ಚನ್ನ ಮೆರೀತಾನೆ. ಅವಾಗ ಅವನು ಆ ಜಾಗದಿಂದ ಹೊರಗಡೆ ಬರ್ಲೇಬೇಕಾಗುತ್ತೆ. ಪ್ರಭುಪಾದರು ಅವರು ಅವನ ಹುಚ್ಚಾಟದಿಂದ ಅಂದ್ರೆ ಕೊನೆಗೆ ಅವ್ರ ಪ್ರಾಣಕ್ಕೆ ಕುತ್ತು ಬರೋ ತರ ಅವನು ನಡ್ಕೋತಾನೆ. ಕೊನೆಗೆ ಅದೇ ಕ್ಷಣನೇ ಅವರು ಆರ್ವೆ ಕೊಹೇನ್ ಅವರ ಕೋಣೆಯಿಂದ ಹೊರಗಡೆ ಬರೋ ತರ ಆಗುತ್ತೆ. ಅಂದ್ರೆ ಆ ಕೋಣೆಯಲ್ಲಿ ಇದ್ದಾಗ್ಲೂ ಸಹ ಪ್ರಭುಪಾದರು ಪ್ರವಚನವನ್ನ ಮಾಡ್ತಾ ಇರ್ತಾರೆ. ಹಲವಾರು ಜನಗಳು ಬರ್ತಾ ಇರ್ತಾರೆ, ತುಂಬಾ ಜನರ ಭೇಟಿನೂ ಆಗುತ್ತೆ. ಆ ಸಮಯದಲ್ಲಿ ಕಾರ್ಲ್ ಇಯರ್ ಜನ್ಸ್ ಅವನ ಭೇಟಿ ಆಗುತ್ತೆ.
ಕ್ಯಾರೋಲ್, ಗುಂತರ್, ಮೈಕೆಲ್ ಅವ್ರದ್ದೆಲ್ಲಾನು ಭೇಟಿ ಆಗುತ್ತೆ. ಕೊನೆಗೆ ಅವರು ಆ ಮೈಕ್ಗೆ ಅವರು ಫೋನ್ ಮಾಡ್ತಾರೆ, ಈ ತರ ನಾನು ಹೊರಗಡೆ ಬಂದು ನಿಂತ್ಕೊಂಡಿದೀನಿ, ಬೀದಿಯಲ್ಲಿ ನಿಂತ್ಕೊಂಡಿದೀನಿ, ಈ ತರ ಡೇವಿಡ್ ಆಲೆನ್ ಹುಚ್ಚು ಮೆರೆದಿದ್ದಾನೆ, ಅವನು, ನಾನು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಂದಾಗ ಕೊನೆಗೆ ಅವರು ಕಾರ್ಲ್ ಮನೆಗೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಕಾರ್ಲ್ ಮನೆಗೆ ಕಳಿಸ್ತಾರೆ. ಸೊ ಕಾರ್ಲ್ ಮತ್ತೆ ಇವ ಅವ್ರಿಬ್ರು ಸಹ ಗಂಡ ಹೆಂಡತಿ ಆಗಿರ್ತಾರೆ. ಅವ್ರ ಮನೇಲಿ ಸ್ವಲ್ಪ ದಿವಸ ಪ್ರಭುಪಾದರಿರ್ತಾರೆ. ಆದ್ರೆ ಇವಾಗೆ ಪ್ರಭುಪಾದರು ಅವ್ರ ಮನೇಲಿ ಇರೋದು ಇಷ್ಟ ಆಗೋದಿಲ್ಲ. ಅದನ್ನ ಅವ್ರ ಮನೇನ ಒಂದು ದೇವಸ್ಥಾನವಾಗಿ ಮಾರ್ಪಾಡಾಗ್ತಾ ಇರೋದನ್ನ ನೋಡ್ಲಿಕ್ಕೆ ಇವಾಗ ಆಗೋದಿಲ್ಲ. ಸೊ ಕೊನೆಗೆ ಅಲ್ಲಿ ಪ್ರಭುಪಾದರು ಆ ಮೈಕ್ ಅನ್ನೋರ್ಗೆ ಫೋನ್ ಮಾಡ್ತಾರೆ. ಆ ಮೈಕ್ ಅವನ್ ಏನ್ ಮಾಡ್ತಾನೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನಗೆ ನೀವ್ ಇರ್ಲಿಕ್ಕೆ ಒಂದು ಜಾಗವನ್ನ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವನು ವಿಲೇಜ್ ವಾಯ್ಸ್ ಪತ್ರಿಕಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ಜಾಹೀರಾತುಗಳನ್ನ ನೋಡ್ಬಿಟ್ಟು ಅವನು ಒಂದು ಜಾಗವನ್ನ ಅವನು ಕಂಡ್ಕೊಂತಾನೆ. ಅದೇನು ಅಂತಂದ್ರೆ 2nd ಅವೆನ್ಯೂ ಅಡ್ಡ ರಸ್ತೆಯಲ್ಲಿ ಒಂದು ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅದ್ರ ಹಿಂದ್ಗಡೆನೆ ಒಂದು ಮನೆನೂ ಸಹ ಒಂದಿದೆ ಅಂತ ಹೇಳ್ಬಿಟ್ಟು, ಅಪಾರ್ಟ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಕೊನೆಗೆ ಪ್ರಭುಪಾದರು ಆ ಹುಡುಗರ ಸಹಾಯದಿಂದ ಕಾರ್ಲ್ ಯುವ ಅವ್ರ ಮನೆಯಿಂದ ಅವರು ಆ 2nd ಅವೆನ್ಯೂ ಅಡ್ಡ ರಸ್ತೆಯಲ್ಲಿರುವ ಅಂಗಡಿ, ಅಂದ್ರೆ ಮ್ಯಾಚ್ಲೆಸ್ ಗಿಫ್ಟ್ ಅಲ್ವಾ, ಎಂತ ಸುಂದರವಾದ ಒಂದು ಹೆಸರಿರುವಂತಹ ಒಂದು ಸ್ಥಳಕ್ಕೆ ಅವರು ಶಿಫ್ಟ್ ಆಗ್ತಾರೆ. ಮ್ಯಾಚ್ಲೆಸ್ ಗಿಫ್ಟ್ ಅನ್ನೋ ಒಂದು ಅಂಗಡಿ ಮೊದ್ಲಿತ್ತು, ಆ ಜಾಗಕ್ಕೆ ಅವರು ಶಿಫ್ಟ್ ಆಗ್ತಾರೆ. ಅಲ್ಲಿ ಅವರು ಆ ಮ್ಯಾಚ್ಲೆಸ್ ಗಿಫ್ಟ್ ಅಂಗಡಿಯನ್ನ ಅವರು ದೇವಸ್ಥಾನವಾಗಿ ಮಾರ್ಪಡ್ತಾರೆ. ಅದ್ರ ಹಿಂದೆನೆ ಅವರು ವಾಸಸ್ಥಾನವಾಗಿ ಅವರು ಆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಸೊ ಇವಾಗ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಪ್ರಭುಪಾದರು ಇದ್ದಾಗ ಅಲ್ಲಿಗೆ ಮೋಟ್ ರೋಡ್ ನ 3 ಸ್ನೇಹಿತರು ಬರ್ತಾರೆ. ಅವ್ರು ಯಾರು ಅಂದ್ರೆ ಹಾವರ್ಡ್, ಕೀತ್ ಮತ್ತೆ ವ್ಯಾಲಿ. ಅವರು ಪ್ರಭುಪಾದರಿಗೆ ತುಂಬಾ ಸಹಾಯ ಮಾಡ್ತಾ ಇರ್ತಾರೆ ಅವರು ಪ್ರಭುಪಾದರಿಗೆ. ಮತ್ತೆ ಇವಾಗ ಪ್ರಭುಪಾದರು ಅವರು ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನ ಅವರು ಸ್ಥಾಪಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಜುಲೈ 11ನೇ ತಾರೀಕು 1966 ಕಾರ್ಲ್ ಇಯರ್ಜನ್ಸ್ ಇದನ್ನಲ್ಲ, ಅವ್ರ ಲಾಯರ್ ಸಹಾಯದಿಂದ, ಅವ್ರ ಲಾಯರ್ ಯಾರು ಅಂದ್ರೆ ಶ್ರೀ ಗೋಲ್ಡ್ ಸ್ಮಿತ್ ಅವರ ಸಹಾಯದಿಂದ ಅವರು ಕಾನೂನುಬದ್ಧವಾಗಿ ಅವರು ಇಸ್ಕಾನ್ ಸಂಘವನ್ನ ಅವರು ರಚನೆ ಮಾಡ್ತಾರೆ. ಆದ್ರೆ ಆ ಸಮಯದಲ್ಲಿ ಅವರಿಗೆ ಸೈನ್ ಹಾಕ್ಬೇಕಾಗಿರುತ್ತೆ. ಆ ಸೈನ್ ಅನ್ನ ಹಾಕೋರು ಯಾರು ಅಂತಂದ್ರೆ ಅವ್ರಿಗಿನ್ನ ಕೃಷ್ಣ ಪ್ರಜ್ಞೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಅಂದ್ರೆ ಅಲ್ಲಿ ಯಾರು ಬರ್ತಿದ್ರು ಪ್ರವಚನವನ್ನ ಕೇಳಿಕ್ಕೆ ಅವರೇನೆ ಈ ಇಸ್ಕಾನ್ ಸಂಸ್ಥೆಯ ಸಂಘಕ್ಕೆ ಅವರು ಮೊದಲ ಸದಸ್ಯರಾಗ್ತಾರೆ. 3 ವರ್ಷದ ಸದಸ್ಯತ್ವವನ್ನ ಅವರು ತೋರಿಸ್ಬೇಕಾಗಿರುತ್ತೆ. ಆ 3 ವರ್ಷದ ಸದಸ್ಯತ್ವಕ್ಕೆ ಅವರು ಸೈನ್ ಅನ್ನ ಹಾಕ್ತಾರೆ. ಸೊ ಇದೇ ತರ ಪ್ರಭುಪಾದರು ಮ್ಯಾಚ್ಲೆಸ್ ಗಿಫ್ಟ್ ಶಾಪ್ ಅದನ್ನ ಹರೇ ಕೃಷ್ಣ ಮಹಾಮಂದಿರವಾಗಿ ಅದನ್ನ ಪರಿವರ್ತಿಸ್ತಾರೆ. ಸೊ ನೋಡಿ, ಮ್ಯಾಚ್ಲೆಸ್ ಗಿಫ್ಟ್ ಈಗ ಈ ತರ ಇದೆ. ಮ್ಯಾಚ್ಲೆಸ್ ಗಿಫ್ಟ್ ಇದನ್ನ ಹರೇ ಕೃಷ್ಣ ಮಂದಿರ ಅಂತಾನೆ, ದೇವಸ್ಥಾನ ಇರೋದ್ರಲ್ಲಿ ಸುಂದರವಾಗಿರುವಂತಹ ಜಾಗ ಇದು. ಆದ್ರೂ ಸಹ ಇದು ಸುತ್ತಮುತ್ತಲೂ ಸಹ ಕೊಳಚೆ ಪ್ರದೇಶನ ಇದೆ. ಮತ್ತೆ ಇಲ್ಲೂ ಸಹ ಹೆಚ್ಚಾಗಿ ಹಿಪ್ಪಿಗಳೇನೆ ವಾಸ ಮಾಡ್ತಿರ್ತಾರೆ. ಆದ್ರೆ ಪ್ರಭುಪಾದರು ಇಲ್ಲಿಗೆ ಬಂದ್ಮೇಲೆ ಅಂದ್ರೆ ಅವ್ರು ಏನೆಲ್ಲ ಮನಸ್ಸಲ್ಲಿ ಅನ್ಕೊಂಡಿದ್ರು ಅದೆಲ್ಲನೂ ಸಹ ನೆರವೇರುತ್ತೆ. ಅವ್ರು ಇವಾಗ ಹಲವಾರು ಶಿಷ್ಯರು ಅಂದ್ರೆ ಪ್ರಭುಪಾದರನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಭುಪಾದರ ಪ್ರವಚನಕ್ಕಿಂತ ಎಲ್ಲರಿಗೂ ಸಹ ಹರೇ ಕೃಷ್ಣ ಮಹಾಮಂತ್ರದ ಆ ಸಂಕೀರ್ತನೆಯನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಯಾಕಂದ್ರೆ ಎಲ್ಲರೂ ಸಹ ಅಲ್ಲಿ ಕಲಾವಿದರು ಇರ್ತಾರೆ. ಅವ್ರು ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಅವರು ನುಡಿಸ್ತಾ ಇರ್ತಾರೆ. ಪ್ರಭುಪಾದರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕಾದ್ರೆ, ಆ ಸಂಕೀರ್ತನೆ ಮಾಡ್ಬೇಕಾದ್ರೆ ಅವ್ರಿಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಬರುತ್ತೋ ಅದನ್ನ ಅವರು ನುಡಿಸ್ತಾ ಇರ್ತಾರೆ. ಅವರು ಮತ್ತೆ ಪ್ರಭುಪಾದರ ಪ್ರವಚನವನ್ನು ಸಹ ಆಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಪ್ರಭುಪಾದರ ಹತ್ರ ಅವರು ಆಕರ್ಷಿತರಾಗ್ಲಿಕ್ಕೆ ಶುರು ಮಾಡಿ ತಮ್ಮ ಜೀವನವನ್ನ ಪ್ರಭುಪಾದರಿಗೋಸ್ಕರ ಅವರು ಮುಡಿಪಾಗಿಡ್ಬೇಕು ಅಂತ ಯೋಚನೆ ಮಾಡಿ ಪ್ರಭುಪಾದರಿಂದ ದೀಕ್ಷೆಯನ್ನ ಪಡ್ಕೊಳ್ಳೋ ಅಂತ ಒಂದು ಹಂತಕ್ಕೆ ಬರ್ತಾರೆ. ಅದೇ ತರ ಪ್ರಭುಪಾದರು ದೀಕ್ಷೆಯನ್ನ ಕೊಡ್ತಾರೆ. ಸೊ ದೀಕ್ಷೆನ ಕೊಟ್ಮೇಲೆ ಯಾರ್ಯಾರು ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಇರ್ತಾರೋ ಅವ್ರಿಗೆಲ್ಲರಿಗೂ ಸಹ ಅವರು ಮದುವೆಯನ್ನ ಮಾಡ್ತಾರೆ ಅಲ್ವಾ, ನಾವು ನೋಡಿದ್ವಿ ಅಲ್ವಾ. ಸೊ ಇವಾಗ ಏನು ಈ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೀತಿ ಅನ್ನೋದೇ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ. ಪ್ರೀತಿ ಅನ್ನೋದಿದೆ, ಆದ್ರೆ ನೀವು ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವ್ರಿಗೆ ಮದುವೆಯನ್ನು ಸಹ ಮಾಡಿಸ್ತಾರೆ. ಮತ್ತೆ ಸಾರ್ವಜನಿಕರಿಗೆ ಪ್ರಸಾದವನ್ನು ಸಹ ಅವರು ಕೊಡ್ತಾರೆ. ಅಂದ್ರೆ ಪ್ರಭುಪಾದರು ಏನ್ ಇಚ್ಛೆಯನ್ನ ಇಟ್ಕೊಂಡಿದ್ರು ಅದೆಲ್ಲವೂ ಸಹ ಕೆಲವೇ ದಿನಗಳಲ್ಲಿ ಅದು ನೆರವೇರ್ಬಿಡುತ್ತೆ. ಸೊ ಇವಾಗ ಯಾರೆಲ್ಲ ದೀಕ್ಷೆನ ಪಡ್ಕೊಂಡ್ರು ಅಂದ್ರೆ ಹಾವರ್ಡ್ ಅನ್ನೋರು ಅಯಗ್ರೀವನಾಗ್ತಾನೆ, ವಾಲಿ ಅನ್ನೋರು ಉಮಾಪತಿ ಆಗ್ತಾನೆ, ಬಿಲ್ ರವೀಂದ್ರ ಅನ್ನೋನು ಸ್ವರೂಪನಾಗ್ತಾನೆ, ಕಾರ್ಲ್ ಅವನು ಕಾರ್ಲಪತಿ ಆಗ್ತಾನೆ, ಜೇಮ್ಸ್ ಜಗನ್ನಾಥನಾಗ್ತಾನೆ, ಮೈಕ್ ಅನ್ನೋರು ಮುಕುಂದನಾಗ್ತಾನೆ, ಜಾನ್ ಅನ್ನೋಳು ಜಾನಕಿ ಆಗ್ತಾಳೆ, ರಾಯರಾಮ್ ಅನ್ನೋನು ರಾಮನಾಗ್ತಾನೆ, ಸ್ಟ್ಯಾನ್ಲಿ ಅನ್ನೋನು ಸ್ತ್ರೀ ದಿಶಾನಾಗ್ತಾನೆ. ಸೊ ಈ ತರ ಪ್ರಭುಪಾದರು ದೀಕ್ಷೆಯನ್ನ ಅವರು ಕೊಡ್ತಾರೆ. ಸೊ ಈಗ ಈ ಅಧ್ಯಾಯವನ್ನ ನಾವು ತಿಳ್ಕೊಬೇಕಾಗಿತ್ತು. ಸೊ ಇವಾಗ ಸಮಯ ಮುಗಿತಾ ಇದೆ, ಬಟ್ ನಾನು ಇದನ್ನ ಜಸ್ಟ್ ಬ್ರೀಫ್ ಆಗಿ ಹೇಳ್ಬಿಟ್ಟು ಮತ್ತೆ ನಾನು ನೆಕ್ಸ್ಟ್ ವೀಕ್ ಅಲ್ಲಿ ಇದನ್ನ ಮುಗಿಸೋಣಂತೆ. ಸೊ ಶಾಶ್ವತವಾಗಿ ಎತ್ತರದಲ್ಲಿರಿ. ಇವಾಗ ಪ್ರಭುಪಾದರು ಈ ಕೃಷ್ಣ ಪ್ರಜ್ಞೆನ ಹೇಗೆ ಹರಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಿದಾರೋ ಅದಕ್ಕೆ ನಾಂದಿ ಹಾಡಿ ಆಗಿದೆ. ಸೊ ಈಗ ಅದು ಹೇಗೆ ಮುಂದುವರಿಯುತ್ತೆ, ಯಾಕಂದ್ರೆ ಇವಾಗ ಬರೀ ಒಂದು ಸೀಮಿತ ಪ್ರದೇಶದಲ್ಲಿ ಇದೆ, ಮತ್ತೆ ಬರೀ ಸೀಮಿತ ಜನಗಳಿಗೆ ಮಾತ್ರನೇ ಈ ಕೃಷ್ಣ ಪ್ರಜ್ಞೆ ಸಿಗ್ತಾ ಇದೆ. ಈಗ ಅದು ಹೆಚ್ಚು ಜನಗಳಿಗೆ ಹರಡ್ಬೇಕು. ಪ್ರಭುಪಾದರು ಯಾವಾಗ್ಲೂ ಸಹ ಉನ್ನತವಾಗಿರೋದನ್ನೇ ಯೋಚನೆ ಮಾಡ್ತಾರೆ. ಈಗ ಹೆಚ್ಚು ಜನಗಳಿಗೆ ಹೇಗೆ ಇದು ಕೃಷ್ಣ ಪ್ರಜ್ಞೆನ ಮುಟ್ಟಿಸ್ತಾರೆ ಅನ್ನೋದನ್ನ ನಾವು ಈ ಶಾಶ್ವತವಾಗಿ ಎತ್ತರದಲ್ಲಿರಿ ಅಂತ ಅನ್ನೋ ಒಂದು
ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಈಗ ಪ್ರಭುಪಾದರು ಅವರೇನು ಇನ್ನ ಯುವಕ ಅಲ್ಲ, ಅವ್ರು 71 ವರ್ಷದ ವೃದ್ಧರಾಗಿದ್ದಾರೆ. ಅವ್ರಿವಾಗ ಈ ಅಮೆರಿಕ ಜನಗಳಿಗೆ ದೇವ್ರು ಎಲ್ಲಿ ಸಿಗ್ತಾನೆ ಅನ್ನೋದು ನನಗ್ ಗೊತ್ತಿದೆ, ನಾನು ಅದನ್ನ ನಿಮಗೆ ತಿಳಿಸ್ತೀನಿ ಅನ್ನೋ ಒಂದು ವಿಷಯವನ್ನ ಎಲ್ಲರಿಗೂ ಮುಟ್ಟಿಸ್ಲಿಕ್ಕೆ ಅವರು ಬಂದಿದ್ದಾರೆ. ಕೆಲವೇ ತಿಂಗಳಲ್ಲಿ, ಅಂದ್ರೆ 3 ತಿಂಗಳಲ್ಲಿ ಪ್ರಭುಪಾದರು ಈಗ ಎಲ್ಲರ ಮನವೊಲಿಸೋದ್ರಲ್ಲಿ ಅವರು ಯಶಸ್ವಿ ಆಗ್ಬಿಡ್ತಾರೆ. ಅದನ್ನ ನಾವ್ ಇವಾಗ ನೋಡ್ತೀವಿ. ಅದಾದ್ಮೇಲೆ ಇಲ್ಲಿ ಅಂದ್ರೆ ಅಲ್ಲಿ ಇಪ್ಪಿಸ್ ಎಲ್ಲಾನು ಸಹ ತುಂಬಾ ಡ್ರಗ್ ಅಡಿಕ್ಟ್ಸ್ ಆಗಿರ್ತಾರೆ ಅಲ್ವಾ. ಸೊ ಅವರೆಲ್ಲರೂ ಏನ್ ಯೋಚನೆ ಮಾಡ್ತಿರ್ತಾರೆ, ನಾವು ಈ ಡ್ರಗ್ಸ್ ಮೂಲಕನೇ ನಾವು ಆಧ್ಯಾತ್ಮಿಕ ಜೀವನವನ್ನ ನಾವು ಶುರು ಮಾಡ್ಬೇಕು, ಅಥವಾ ಆಧ್ಯಾತ್ಮಿಕ ಜೀವನ ಅಂದ್ರೇನೆ ಡ್ರಗ್ಸ್ ತಗೊಳೋದು. ಆ ಒಂದು ಏನ್ ಹೇಳ್ತಾರೆ, ನಾವ್ ಇವಾಗ ಕೃಷ್ಣ ಪ್ರಜ್ಞೆಲಿದ್ರೆ ನಾವು ಒಂದು ಆ ಭಾವ ಹಂತಕ್ಕೆ ಹೋಗ್ತೀವಿ. ಆ ಭಾವ ಹಂತಕ್ಕೆ ಹೋದಾಗ ನಮ್ಗೆ ಒಂದು ಆನಂದ ಸಿಗುತ್ತೆ, ಆ ಭಗವಂತನ ಆ ಸಂಪರ್ಕ ಸಿಕ್ಕಿದಾಗ ಅಲ್ವಾ. ಅಂತಹ ಒಂದು ಆನಂದ ಸ್ಥಿತಿಯನ್ನ ಅವರು ಡ್ರಗ್ಸ್ ಮೂಲಕ ಪಡಿಲಿಕ್ಕೆ ಅವರು ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಅಲ್ವಾ. ಅವಾಗ ಪ್ರಭುಪಾದರು ಅವ್ರಿಗೆಲ್ಲರಿಗೂ ಸಹ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಈ ಡ್ರಗ್ಸ್ ಮೂಲಕ ಹೌದು ನೀವು ಉನ್ನತ ಆನಂದವನ್ನ ನೀವು ಪಡಿಬಹುದು, ಆದ್ರೆ ನೀವು ಅದೇ ಸ್ಥಾನದಲ್ಲಿ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಡ್ರಗ್ ಎಫೆಕ್ಟ್ ಅದು ಮುಗ್ದಿದ ತಕ್ಷಣನೇ, ಅದು ಕಡಿಮೆ ಆಗಿದ ತಕ್ಷಣ ನೀವು ಕೆಳಗಡೆ ಬರ್ತೀರಾ, ಅಂದ್ರೆ ನೀವಿರೋ ಸ್ಥಾನಕ್ಕಿಂತ ಇನ್ನ ಕೆಳಗಡೆಗೆ ಹೋಗ್ತೀರಾ. ಆದ್ರೆ ಈ ಕೃಷ್ಣ ಪ್ರಜ್ಞೆ ಆ ತರ ಅಲ್ಲ. ಅಂದ್ರೆ ಇದು ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ದಲೆ, ಮತ್ತೆ ಯಾವುದೇ ಒಂದು ಅಂದ್ರೆ ಹಣವನ್ನ ವ್ಯಯಿಸೋದಿಲ್ದಲೆ ನೀವು ಈ ಕೃಷ್ಣ ಪ್ರಜ್ಞೆ ನೀವು ಉನ್ನತವಾದ ಒಂದು ಹಂತವನ್ನ ನೀವು ಮುಟ್ಟಬಹುದು. ಆ ಹಂತವನ್ನ ಮುಟ್ಟಿದಾಗ ನೀವು ಯಾವಾಗ್ಲೂ ಆ ಹಂತದಲ್ಲೇ ಇರಬಹುದು, ನೀವು ಮತ್ತೆ ಕೆಳಗಡೆ ಹೋಗೋ ಹಾಗಿಲ್ಲ. ಮತ್ತೆ ಆ ಹಂತದಲ್ಲೇ ಇತ್ಕೊಂಡು ನೀವು ಈ ದೇಹವನ್ನ ಬಿಟ್ಮೇಲೂ ಸಹ ನಾವು ಕೆಳಗಡೆ ಹೋಗೋದಿಲ್ಲ. ಯಾಕಂತಂದ್ರೆ ನಾವು ಕೃಷ್ಣ ಪ್ರಜ್ಞೆಲ್ಲೇ ಇತ್ಕೊಂಡು ನಾವು ಜೀವನವನ್ನ ಮಾಡಿ ದೇಹವನ್ನ ಬಿಟ್ರೆ ಏನಾಗುತ್ತೆ, ನಾವು ಕೃಷ್ಣನ ಬಳಿಗೆ ಹೋಗ್ತೀವಿ. ಅಂದ್ರೆ ನಾವು ಯಾವಾಗ್ಲೂ ಉನ್ನತವಾಗಿ ನಾವ್ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರಿಗೂ ಸಹ ಅರ್ಥ ಮಾಡಿಸ್ತಾರೆ. ಮತ್ತೆ ಅದಕ್ಕೆ ಯಾವ ತರ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನ ನಾವು ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಮುಂದಿನ ವಾರ ಇದನ್ನ ನಾನು ಅಂದ್ರೆ ಆದಷ್ಟು ಟ್ರೈ ಮಾಡ್ತೀನಿ ಮುಗಿಸ್ಲಿಕ್ಕೆ. ಇಲ್ಲ ಅಂತಂದ್ರೆ ಇಲ್ಲಿ 2 ವಾರದಲ್ಲಿ ಈ ಅಧ್ಯಾಯವನ್ನ ನಾವು ಮುಗಿಸೋಣಂತೆ. ಯಾಕಂದ್ರೆ ಪ್ರಭುಗಳು ಆಗ್ಲೇ ತಗೊಂಡಿದ್ದಾರೆ, ಶಶಿಕುಮಾರ್ ಪ್ರಭುಜಿ ಆಲ್ರೆಡಿ ತಗೊಂಡಿದ್ದಾರೆ. ಸೊ ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡ್ಕೊಂಡು ನಾವು ಹೋಗೋಣ ಅಂತ ಇದ್ದೀವಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು, ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೀಲಾಮೃತ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ